ಅಂದರೆ ಕಳೆದ ತಿಂಗಳು ಬೆಂಗಳೂರಿನಲ್ಲಿ ನಮ್ಮ ಕರ್ನಾಟಕ ಸರ್ಕಾರದ ಕಾಂಗ್ರೆಸ್ ಪಕ್ಷದಲ್ಲಿ ರೆಪ್ರೆಸೆಂಟ್ ಮಾಡುವಂಥ ಮಾನ್ಯ ಸಚಿವರುಗಳು, ಹಾಗೆಯೇ ಮಾನ್ಯ ಶಾಸಕರುಗಳು, ಹಿರಿಯ ಮುಖಂಡರುಗಳು, ವಿವಿಧ ಸಮುದಾಯಗಳ ಅಧ್ಯಕ್ಷರುಗಳ ಜೊತೆಗೆ ಬೆಂಗಳೂರಿನಲ್ಲಿ ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಸಮೀಕ್ಷೆ ಕರ್ನಾಟಕದಲ್ಲಿ ನಡೀತಾ ಇದೆ. ಅದರ ಹಿನ್ನೆಲೆಯಲ್ಲಿ ಒಂದು ಸಭೆ ಆಯಿತು. ಆ ಸಭೆಯಲ್ಲಿ ಕೆಲವು ಪ್ರಮುಖವಾದಂಥ ವಿಷಯಗಳ ಬಗ್ಗೆ ತೀರ್ಮಾನ ಆಯಿತು, ನಿರ್ಣಯಗಳಾಯಿತು. ರಾಜ್ಯಾದ್ಯಂತ ಹಿಂದುಳಿದ ವರ್ಗಗಳಲ್ಲಿ ಜಾಗೃತಿಯನ್ನು ತರಬೇಕು, ಸಂಘಟನೆಯ ಶಕ್ತಿಯನ್ನು ಹೆಚ್ಚು ಮಾಡಬೇಕು, ಜೊತೆಗೆ ಸನ್ನಿವೇಶ ಸಂದರ್ಭಗಳು ಬಂದಂಥ ಸಂದರ್ಭಗಳಲ್ಲಿ ಹಿಂದುಳಿದ ವರ್ಗಗಳ ನಮ್ಮ ಸಂವಿಧಾನಬದ್ಧವಾದಂಥ ಹಕ್ಕುಗಳಿಗೋಸ್ಕರ ಹೋರಾಟ ಮಾಡ್ತಕ್ಕಂಥ ವಾತಾವರಣವನ್ನು ಕೂಡ ನಾವು ನಿರ್ಮಾಣವನ್ನು ಮಾಡಬೇಕು ಅನ್ನುವಂಥ ವಿಷಯಗಳಿಗೆ ಆದ್ಯತೆಯನ್ನು ಕೊಟ್ಟು ತೀರ್ಮಾನಗಳನ್ನು ತೆಗೆದುಕೊಂಡಿದ್ದಾರೆ. ಹಾಗಾಗಿ ಮೈಸೂರು ರೆವಿನ್ಯೂ ಡಿವಿಷನ್ ಏನಿದೆ, ಅಂದರೆ ಮೈಸೂರು ರೆವಿನ್ಯೂ ಡಿವಿಷನ್ ಅಂತ ಹೇಳಿದ್ರೆ ಉಡುಪಿ, ಮಂಗಳೂರು, ಹಾಸನ, ಚಿಕ್ಕಮಗಳೂರು, ಹಾಗೆಯೇ ಮಂಡ್ಯ, ಮೈಸೂರು, ಚಾಮರಾಜನಗರ ಮತ್ತು ಕೂರ್ಗ್, ಈ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಸಚಿವರಾಗಿ ಕ್ರಿಯಾಶೀಲವಾಗಿ ತಮ್ಮ ಜವಾಬ್ದಾರಿಗಳನ್ನು ಮಾಡ್ತಾ ಇರುವಂಥ ಮಧು ಬಂಗಾರಪ್ಪನವರ ನೇತೃತ್ವದಲ್ಲೂ ಕೂಡ ಒಂದು ತಂಡವನ್ನು ರಚನೆಯನ್ನ ಮಾಡಲಾಯಿತು. ಹಾಗೆಯೇ ಕಲ್ಯಾಣ ಕರ್ನಾಟಕ ಅಂತ ಹೇಳಿದ್ರೆ ಗುಲ್ಬರ್ಗ ರೆವಿನ್ಯೂ ಡಿವಿಷನ್ ಅಲ್ಲಿ ಬೋಸ್ರಾಜ್ ಅವರ ನೇತೃತ್ವದಲ್ಲಿ ಒಂದು ತಂಡ ನಿರ್ಮಾಣ ಆಗಿದೆ. ಹಾಗೆಯೇ ನಮ್ಮ ಬೆಳಗಾಂ ರೆವಿನ್ಯೂ ಡಿವಿಷನ್ ಅಲ್ಲಿ ಸಂತೋಷ್ ಲಾಡ್ ಅವರು ಎಲ್ಲ ಕೂಡ ಆಕ್ಟಿವ್ ಆಗಿರುವಂತಹ ಸಚಿವರೇ, ಬೋಸ್ರಾಜ್ ಅವರು ಇರ್ಬೋದು, ಸಂತೋಷ್ ಲಾಡ್ ಅವರು ಇರ್ಬೋದು, ಅವರ ನೇತೃತ್ವದ ಒಂದು ತಂಡವನ್ನ ಮಾಡಲಾಗಿದೆ. ಹಾಗೇನೆ ನಮ್ಮ ಬೆಂಗಳೂರು ರೆವಿನ್ಯೂ ಡಿವಿಷನ್ ಮತ್ತೊಬ್ಬ ಸಚಿವರಾದಂತಹ ಬೈರತಿ ಸುರೇಶ್ ಅವರ ನೇತೃತ್ವದಲ್ಲಿ ಅಲ್ಲಿ ಒಂದು ತಂಡವನ್ನು, ಬೇರೆ ಎಲ್ಲ ಜಿಲ್ಲೆಗಳಲ್ಲಿ ಹಿಂದುಳಿದ ವರ್ಗಗಳ ಒಕ್ಕೂಟದ ಆಶ್ರಯ ಇದೆ. ಯಾವುದೇ ಒಂದು ಜಾತಿಯ ಪ್ರಶ್ನೆ ಅಲ್ಲ. ಹಿಂದುಳಿದ ವರ್ಗಗಳು ಅಂತ ಹೇಳಿದ್ರೆ ಸುಮಾರು 200 ಸಮುದಾಯಗಳಿದ್ದಾವೆ. ಹಿಂದುಳಿದ ವರ್ಗ ಅಂತ ಹೇಳಿದ್ರೆ ಸುಮಾರು 200 ಸಮುದಾಯಗಳಿವೆ, ಕ್ಯಾಟಗರಿ 1 ಮತ್ತು ಕ್ಯಾಟಗರಿ 2. ಸೊ ಹಾಗಾಗಿ ಇದನ್ನ ಹಿಂದುಳಿದ ವರ್ಗಗಳ ಒಕ್ಕೂಟದ ಆಶ್ರಯದಲ್ಲಿ ಈ ಸಭೆಯನ್ನ ಇವತ್ತು ಮಂಗಳೂರಿನಲ್ಲಿ ಪ್ರಥಮವಾಗಿ ಇವತ್ತು ಮಧು ಬಂಗಾರಪ್ಪನವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಪ್ರಾರಂಭ ಆಗಿದೆ. ನಮ್ಮ ವಿನಯ್ ಸೋಲ್ಕೆ ಅವರು ಕೂಡ ನಮ್ಮ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಪ್ರಚಾರ ಸಮಿತಿಯ ಅಧ್ಯಕ್ಷರು ಕೂಡ ಇದ್ದಾರೆ. ಹಾಗೆ ಎಲ್ಲ ನಮ್ಮ ಜನಪ್ರತಿನಿಧಿಗಳು, ಶಾಸಕರುಗಳು, ವಿವಿಧ ನಿಗಮಗಳ ಅಧ್ಯಕ್ಷರುಗಳು, ವಿವಿಧ ಸಮುದಾಯಗಳ ಅಧ್ಯಕ್ಷರುಗಳೆಲ್ಲರೂ ಕೂಡ ಇವತ್ತು ಸಭೆಯಲ್ಲಿ ನಾವು ಭಾಗವಹಿಸಿದ್ದೇವೆ. ಅವತ್ತು ವೀರಪ್ಪ ಮೊಯ್ಲಿ ಅವರು ಕೂಡ ಬಹಳ ಮುಖ್ಯವಾಗಿ ಇಲ್ಲಿ ಭಾಗವಹಿಸಿದ್ದಾರೆ ಬೆಂಗಳೂರಿನಲ್ಲಿ. ಯಾಕಂತಂದ್ರೆ ಸಾಕಷ್ಟು ಅನುಭವ ಇರುವಂತವರು, ಮುಖ್ಯಮಂತ್ರಿಗಳಾಗಿ, ಕೇಂದ್ರದ ಸಚಿವರಾಗಿ ಅವರು ತಮ್ಮ ಜವಾಬ್ದಾರಿಗಳನ್ನು ಮಾಡಿರುವಂತ ಮತ್ತು ನಮ್ಮ ಕರಾವಳಿ ಪ್ರದೇಶದಿಂದಲೇ ಬಂದಂತವರು. ಅವರು ಅನೇಕ ಮಾರ್ಗದರ್ಶನಗಳನ್ನ ಅವರೆಲ್ಲರೂ ಕೂಡ ಕೊಟ್ಟಿದ್ದಾರೆ. ವಿಧಾನ ಪರಿಷತ್ತಿನ ಸದಸ್ಯರೆಲ್ಲರೂ ಬಂದಿದ್ರು. ಹರಿಪ್ರಸಾದ್ ಅವರ ಜೊತೆಗೂಡಿ ವಿಧಾನಸಭೆ, ವಿಧಾನ ಪರಿಷತ್ತಿನ ಎಲ್ಲ ಶಾಸಕರೆಲ್ಲರೂ ಕೂಡ ಭಾಗವಹಿಸಿದ್ರು. ಅವರೆಲ್ಲರೂ ಕೂಡ ಇಲ್ಲಿ ಮುಖ್ಯವಾಗಿ ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಸಮೀಕ್ಷೆ ಏನಿದೆ, ಇದು ನಮ್ಮ ಸಂವಿಧಾನದ ಮಾಡಬೇಕಾಗಿರ್ತಕ್ಕಂಥ ಹಕ್ಕಿದು, ಒಂದು ರಾಜ್ಯ ಸರ್ಕಾರಗಳು ಮಾಡಬೇಕಾಗಿರುವಂತ ಒಂದು ಜವಾಬ್ದಾರಿ. ಹೇಗೆ ಅಂತ ಹೇಳಿದ್ರೆ ನಮ್ಮ ಸಂವಿಧಾನಕ್ಕೆ 130 ಸಾರಿ ತಿದ್ದುಪಡಿಗಳಾಗಿದೆ. ಸಂವಿಧಾನವನ್ನು ಬದಲಾವಣೆ ಮಾಡೋಕ್ಕಾಗೋದಿಲ್ಲ, ಮಾಡಲೂ ಕೂಡ. ಆದರೆ ತಿದ್ದುಪಡಿಯನ್ನ ಅಮೆಂಡ್ಮೆಂಟ್ಸ್ ಅನ್ನ ತರಲಿಕ್ಕೆ ಸಂವಿಧಾನ ಅವಕಾಶ ಮಾಡಿಕೊಟ್ಟಿದೆ. ಸೊ 129 ಅಮೆಂಡ್ಮೆಂಟ್ಗಳು ಜಾರಿನಲ್ಲಿದೆ. 130ನೇ ಅಮೆಂಡ್ಮೆಂಟ್ ಸೆಲೆಕ್ಟ್ ಕಮಿಟಿ ಪಾರ್ಲಿಮೆಂಟ್ ಹೋಗಿದೆ. ಮೊದಲನೇ ಅಮೆಂಡ್ಮೆಂಟ್ ಯಾವುದಪ್ಪ ಸಂವಿಧಾನಕ್ಕೆ ಅಂತ ಹೇಳಿದ್ರೆ 1951ರಲ್ಲಿ ನೆಹರೂರವರು ಜಾರಿಗೆ ತಂದಂತ ತಿದ್ದುಪಡಿ ರಾಜ್ಯ ಸರ್ಕಾರಗಳಿಗೆ ಕೊಟ್ಟಂತ ಅಧಿಕಾರ, ಸಾಮಾಜಿಕ ಟು ಕಂಡಕ್ಟ್ ಸೋಶಿಯೋ ಎಜುಕೇಶನ್ ಅಂಡ್ ಎಕನಾಮಿಕ್ ಸರ್ವೆ. ಇದನ್ನ ರಾಜ್ಯ ಸರ್ಕಾರಗಳೇ ಮಾಡಲಿಕ್ಕೆ ಅಧಿಕಾರವನ್ನ 1951ರಲ್ಲೇ ಕೊಟ್ಟಿದೆ. ಸುಮ್ಮನೆ ಇವರೆಲ್ಲ ಕುಚೋದ್ಯ ಮಾಡ್ತಾರೆ, ವಿಷಯನ ತಿಳ್ಕೊಳ್ಳೋದಕ್ಕೆ. ಓನ್ಲಿ ಟು ಡೈವರ್ಟ್ ದ ಅಟೆನ್ಷನ್ ಆಫ್ ದ ಪೀಪಲ್, ಓನ್ಲಿ ಟು ಮಿಸ್ಗೈಡ್ ದ ಪೀಪಲ್ ಆಫ್ ಕರ್ನಾಟಕ. ಪ್ರಹ್ಲಾದ್ ಜೋಶಿ ಅಂತವರು, ಅಶೋಕ್ ಅಂತವರು, ಇವರೆಲ್ಲ ಕೂಡ ರಾಜಕೀಯ ಕಾರಣಗಳಿಗೋಸ್ಕರ ಜನರನ್ನ ಮಿಸ್ಗೈಡ್ ಮಾಡ್ತಾ ಇದ್ದಾರೆ. ಇದು ರಾಜ್ಯ ಸರ್ಕಾರಗಳಿಗೆ ಅಧಿಕಾರ ಇದೆ. ಇವತ್ತು ಕೇಂದ್ರ ಸರ್ಕಾರ ಏನ್ ಮಾಡ್ಲಿಕ್ಕೆ ಹೊರಟಿದ್ದಾರೆ ಅಂತ ನಾವೇನು ವಿರೋಧ ಮಾಡ್ತಾ ಇಲ್ಲ.
ಸೊ ನಮ್ಮಗಳ ಒತ್ತಾಯದ ಮೇರೆಗೆ ಅವರು ಇವತ್ತು ಕೇಂದ್ರ ಸರ್ಕಾರ ಇವತ್ತು ಜಾತಿ ಜನಗಣತಿಯನ್ನು ಮಾಡಲಿಕ್ಕೆ ಹೊರಟಿರುವಂಥದ್ದು. ಮಲ್ಲಿಕಾರ್ಜುನ್ ಖರ್ಗೆ ಅವರು, ಸಿದ್ದರಾಮಯ್ಯವರು, ರಾಹುಲ್ ಗಾಂಧಿ ಅವರು ಹೇಳಿದ ಮೇಲೆ ಇಡೀ ರಾಷ್ಟ್ರಾದ್ಯಂತ ಅದರ ಅಗತ್ಯ ಇದೆ ಅಂತ ಹೇಳಿದ ಮೇಲೆ ಇವತ್ತು ಅವರು ಕೂಡ ಹೊರಟಿದ್ದಾರೆ. ನಿಧಾನ ಆಗ್ತಾ ಇದೆ ಅನ್ನುವಂಥದ್ದು ನಮ್ಮ ಅಭಿಪ್ರಾಯ. ಇಷ್ಟು ತಡ ಮಾಡುವಂಥ ಅಗತ್ಯ ಇಲ್ಲ ಕೇಂದ್ರ ಸರ್ಕಾರ. ಈಗಾಗಲೇ 2021 ಆಗಬೇಕಾಯ್ತು, 2021 ಸಮೀಕ್ಷೆ ಪ್ರಾರಂಭ ಆಗಬೇಕಾಯ್ತು, ಇವತ್ತು 2025 ತಡ ಆದರೂ ಕೂಡ ಅದನ್ನು ನಾವು ಸ್ವಾಗತ ಮಾಡ್ತೇವೆ. ಅದಕ್ಕೆ ನಾವು ಯಾವುದೇ ಆತಂಕಗಳು ಮಾಡೋದಿಲ್ಲ. ನಮ್ಮ ರಾಜ್ಯ ಸರ್ಕಾರ ಕೂಡ ಸಂಪೂರ್ಣವಾದಂಥ ಸಹಕಾರವನ್ನು ಕೊಡ್ತೇವೆ ಅಂತ. ಆದರೆ ರಾಜ್ಯ ಸರ್ಕಾರ ಇವತ್ತು ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಮಾಡ್ತಾ ಇದೆ ಅಂತ ಹೇಳಿದ್ರೆ ಇದು ಕೇವಲ ಹಿಂದುಳಿದ ವರ್ಗಗಳ ಸಮೀಕ್ಷೆ ಅಲ್ಲ. ಇದು ಕರ್ನಾಟಕ ರಾಜ್ಯದ 7 ಕೋಟಿ ಜನರ ಸಮೀಕ್ಷೆ. 7 ಕೋಟಿ ಜನರ ಸ್ಥಿತಿಗತಿಗಳನ್ನ ತಿಳ್ಕೊಂಡು ಅದರ ಆಧಾರದ ಮೇಲೆ ವರದಿಯನ್ನ ತಯಾರು ಮಾಡಿ ಸರ್ಕಾರಕ್ಕೆ ಶಿಫಾರಸನ್ನು ಕಳಿಸ್ಕೊಡ್ತಕ್ಕಂಥದ್ದು. ಆದ್ರಿಂದ ಕರ್ನಾಟಕದ ಜನರಲ್ಲಿ ನಾವು ಕೈ ಮುಗಿದು ವಿನಂತಿಯನ್ನ ಮಾಡ್ತೇವೆ, ಈ ಸಮೀಕ್ಷೆಗೆ ಸಹಕಾರ ಮಾಡಿ. ಇದು ಜನರ ಬದುಕಿನ ಪ್ರಶ್ನೆ, ಇದು ರಾಜಕಾರಣದ ಪ್ರಶ್ನೆ ಅಲ್ಲ, ಇದು ಜನರ ಬದುಕಿನ ಪ್ರಶ್ನೆ, ಕರ್ನಾಟಕದ ಪ್ರಗತಿಯ ಪ್ರಶ್ನೆ, ನಮ್ಮ ಸಂವಿಧಾನದ ಉದ್ದೇಶದ ಪ್ರಶ್ನೆ. ಇದು ಸಮಾಜವಾದವನ್ನು ನಿರ್ಮಾಣ ಮಾಡ್ತಕ್ಕಂಥ ಎಲ್ಲರೂ ಕೂಡ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಅವಕಾಶಗಳನ್ನು ಪಡ್ಕೊಳ್ಬೇಕು ಅಂತಕ್ಕಂಥ ಒಂದು ಸಿದ್ಧಾಂತ ಇದು. ಹಾಗಾಗಿ ದಯಮಾಡಿ ಇನ್ನು ಈಗಾಗಲೇ ಶಿಕ್ಷಕರೆಲ್ಲರೂ ಕೂಡ ಹಾಗೆಯೇ ಬೇರೆ ಬೇರೆ ಇಲಾಖೆಯವರೆಲ್ಲ ಕೂಡ ಶ್ರಮ ಪಟ್ಟು ಮಾಡ್ತಾ ಇದ್ದಾರೆ. ಸರ್ಕಾರಿ ನೌಕರರೆಲ್ಲ ಕೂಡ ಇನ್ನು ಸ್ವಲ್ಪ ಹೆಚ್ಚು ಕಡಿಮೆ ಎಷ್ಟು ಪರ್ಸೆಂಟೇಜ್ ಇದೆ ಅನ್ನುವಂಥ ವಿವರಗಳನ್ನು ತಾವು ಹೇಳಬೇಕಾಗತ್ತೆ. ಅದಕ್ಕಾಗಿಯೇ ಎಕ್ಸ್ಟೆಂಡ್ ಕೂಡ ಮಾಡಿದ್ದಾರೆ, ಸರ್ಕಾರ ಎಕ್ಸ್ಟೆಂಡ್ ಮಾಡಿದ್ದಾರೆ. 18ರವರೆಗೂ ಕೂಡ ಈ ಕಾರ್ಯ ಸಂಪೂರ್ಣ ಯಶಸ್ವಿ ಆಗಬೇಕು, ಸರಿಯಾದ ರೀತಿಯಲ್ಲಿ ಹೆಚ್ಚು ನೋಡಿ. ಅಲ್ಲೊಂದು ಇಲ್ಲೊಂದು ಕೊರತೆ ಆಗೇ ಆಗುತ್ತೆ. ಇನ್ನೊಂದು ಕಡೆ ಆಗಿರುವಂಥ ನೆಗೆಟಿವ್ ಫ್ಯಾಕ್ಟರ್ಸ್ ಅನ್ನ ದೊಡ್ಡದು ಮಾಡಿ ಸಮೀಕ್ಷೆ ಬಗ್ಗೆ ಹಂಚ್ ಮಾತಾಡುವಂಥದ್ದು ಇದೆಯಲ್ಲ, ಇದೊಂದು ಜನದ್ರೋಹಿ ಕೆಲಸ ಆಗುತ್ತೆ, ಜನ ವಿರೋಧಿ ಕೆಲಸ ಆಗುತ್ತೆ. ಇದು ಯಾವ ದೇಶದಲ್ಲಾಗಿದೆ ಹೇಳಿ? ಅಡ್ವಾನ್ಸ್ಡ್ ಕಂಟ್ರಿನಲ್ಲಿ 100% ಸಮೀಕ್ಷೆಗಳು, ಸೆನ್ಸಸ್ ಪರ್ಫೆಕ್ಷನ್ ಇದೆ ಅಂತೇಳಿ ಯಾವ್ದಾದ್ರು ಒಂದು ದೇಶದಲ್ಲಿ ಜಗತ್ತಲ್ಲಿ ಇದ್ರೆ ಪ್ರಹ್ಲಾದ್ ಜೋಶಿ ಅವರು ಅಥವಾ ಅಶೋಕ್ ಅವರು ಹೇಳ್ಬೇಕಲ್ಲ. ಅವರು ಸಂವಿಧಾನದ ಅಡಿನಲ್ಲಿ ಜವಾಬ್ದಾರಿಗಳನ್ನು ಹೊತ್ತಿರುವಂತವ್ರು, ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ. ಮಾತಾಡುವಂತ ಸಂದರ್ಭದಲ್ಲಿ ರಾಜಕಾರಣ ಮಾಡಲಿಕ್ಕೆ, ರಾಜಕೀಯದ ವಿಷಯಗಳನ್ನು ಮಾತಾಡಲಿಕ್ಕೆ ಬೇಕಾದಷ್ಟು ವಿಷಯಗಳಿದ್ದಾರೆ. ಸಮೀಕ್ಷೆಗೆ ಸಹಕಾರ ಕೊಡಬೇಡಿ ಅಂತ ಹೇಳ್ತಾರಲ್ಲ ಇವರು. ಏನಾದ್ರೂ ಜವಾಬ್ದಾರಿ ಇದೆಯಾ ಇವರಿಗೆ? ವಿವೇಚನೆ ಇದೆಯಾ? ನಾನು ಅವ್ರಿಗೆ ಒತ್ತಾಯ ಮಾಡ್ತೇನೆ, ಕೈಂಡ್ಲಿ ವಿತ್ಡ್ರಾ ಯುವರ್ ಸ್ಟೇಟ್ಮೆಂಟ್. ಒಂದು ಕೇಂದ್ರದ ಸಚಿವರಾಗಿ ನೀವು ವಿಧಾನಸಭೆ ವಿರೋಧ ಪಕ್ಷದ ನಾಯಕರಾಗಿ ಇರೆಸ್ಪಾನ್ಸಿಬಲ್ ಆಗಿ ಮಾತಾಡ್ಲಿಕ್ಕೆ ಬರೋದಿಲ್ಲ. ನೀವು ರಾಜಕಾರಣದ ಬಗ್ಗೆ ಬೇಕಾದಷ್ಟು ವಿಷಯಗಳಿಂದ ಮಾತಾಡಿ, ಆಡಳಿತ ಅಭಿವೃದ್ಧಿಯ ಬಗ್ಗೆ ವೈಫಲ್ಯಗಳಿದ್ರೆ ಮಾತಾಡಿ. ಆದ್ರೆ ಸಮೀಕ್ಷೆಗೆ ಸಹಕಾರ ಕೊಡಬಾರ್ದು ಅಂತ ಹೇಳಿ ಜನರಿಗೆ ಹೇಳ್ತಿರಲ್ಲ, ನಿಮ್ಗೇನಾದ್ರೂ ವಿವೇಚನೆ ಜವಾಬ್ದಾರಿ ಇದೆಯಾ? ನಿಮಗೆ ಸಂವಿಧಾನದ ವಿರೋಧಿ ಕೆಲಸ ಅಲ್ವಾ ಇದು? ಹಾಗಾದ್ರೆ ಜನರ ಸ್ಥಿತಿಗತಿ, ಯಾರು ಸಾಮಾಜಿಕ ಅವಕಾಶಗಳನ್ನು ಪಡ್ಕೊಂಡಿಲ್ಲ ಅಂತ ಹೇಗೆ ಗೊತ್ತಾಗೋದು? ಹೇಗೆ ಶೈಕ್ಷಣಿಕವಾಗಿ ಯಾರು ಅವಕಾಶಗಳನ್ನ ಪಡ್ಕೊಂಡಿದ್ದಾರೆ, ಯಾರು ಪಡ್ಕೊಂಡಿಲ್ಲ ಅಂತ ತಿಳ್ಕೊಳ್ಳೋದು ಹೇಗೆ? ಆರ್ಥಿಕವಾಗಿ ಯಾರು ಮುಂದೆ ಬಂದಿದ್ದಾರೆ, ಯಾರು ಹಿಂದೆ ಬಂದಿದ್ದಾರೆ, ಯಾರಿಗೆ ಅವಕಾಶಗಳು ತಲುಪೇ ಇಲ್ಲ, ಅವಕಾಶಗಳಿಂದ ವಂಚಿತರಾಗಿದ್ದಾರೆ ಅಂತ ತಿಳ್ಕೊಳ್ಳೋದು ಹೇಗೆ? ರಾಜಕೀಯವಾಗಿ ಯಾರೆಷ್ಟು ಅವಕಾಶಗಳನ್ನ ಪಡ್ಕೊಂಡಿದ್ದಾರೆ, ಯಾವುದೋ ಎಷ್ಟೋ ನೂರಾರು ಸಮುದಾಯಗಳು ಅಧ್ವಾನದ ಸ್ಥಿತಿನಲ್ಲಿ ಇವತ್ತು ಕೂಡ ಬದುಕ್ತಾ ಇದ್ದಾರಲ್ಲ, ಅತಂತ್ರವಾಗಿದ್ದಾರಲ್ಲ, ಅವ್ರ ಸ್ಥಿತಿಗತಿಗಳನ್ನ ಸರ್ಕಾರ ಸುಧಾರಣೆ ಮಾಡಬಾರ್ದು. ಹಾಗಿದ್ರೆ ಸೊ ಒಂದು ಏಜೆನ್ಸಿ ಬೇಕು. ಕರ್ನಾಟಕದಲ್ಲಿ ಎಲ್ಲರೂ ಬ್ಯಾಕ್ವರ್ಡ್ ಕ್ಲಾಸೇ, ಕರ್ನಾಟಕದಲ್ಲಿರುವಂಥ ಎಲ್ಲ ಸಮುದಾಯಗಳನ್ನು ಕೂಡ, ಆದರೆ ಅವರುಗಳನ್ನ ಬೇರೆ ಬೇರೆ ಕ್ಯಾಟಗರಿಗಳಲ್ಲಿ ಗುರುತಿಸಿದೆ ಅಷ್ಟೇ. ಕ್ಯಾಟಗರಿ 1, ಕ್ಯಾಟಗರಿ 2A, 2B, 3A, 3B. ಆಮೇಲೆ ಹಿಂದುಳಿದ ವರ್ಗದ ಜನರಿಗೆ ಕ್ರೀಮಿ ಲೇಯರ್ ಬರುತ್ತೆ. ಎಲ್ಲ ಹಿಂದುಳಿದ ವರ್ಗದ ಜನರು ಮೀಸಲಾತಿ ಬರೋದಿಲ್ಲ. ಯಾರಿಗೆ 8-12 ಲಕ್ಷ ರೂಪಾಯಿ ವರಮಾನ ಜಾಸ್ತಿ ಇರುತ್ತೆ ಅವ್ರಿಗೆ ಯಾರಿಗೂ ಮೀಸಲಾತಿಯ ಸೌಲಭ್ಯ ಹಿಂದುಳಿದ ಸಮುದಾಯಗಳು, ಈ 200 ಜಾತಿಗಳಿದಾವೆ, ಅವ್ರು ಯಾರಿಗೂ ಸಿಗೋದಿಲ್ಲ. ಇದನ್ನು ಕೂಡ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಹಾಗಾಗಿ ಇದೆಲ್ಲ ಸುಪ್ರೀಂ ಕೋರ್ಟ್ ನಿರ್ದೇಶನದ ಮೇರೆಗೆ ಇವೆಲ್ಲ ಆಗ್ತಾ ಇರ್ತಕ್ಕಂಥದ್ದು. ಅವರು ಹೇಳಿದ್ದಾರೆ, ನಿಮ್ಮಲ್ಲಿ ಅಂಕಿಅಂಶಗಳನ್ನು ಇಟ್ಕೊಂಡು ನೀವು ಕಾರ್ಯಕ್ರಮಗಳನ್ನ, ಕಾನೂನುಗಳನ್ನ, ಮೀಸಲಾತಿ ಸೌಲಭ್ಯಗಳನ್ನ ಕೊಡಬೇಕು ಅಂತ ಹೇಳಿ ಸಂವಿಧಾನ ಹೇಳಿದೆ ಮತ್ತು ಸುಪ್ರೀಂ ಕೋರ್ಟ್ ಅವರು ಕೂಡ ಹೇಳಿದ್ದಾರೆ. ಹಾಗಾಗಿ ಇವತ್ತು ರಾಜ್ಯ ಸರ್ಕಾರ, ಸಿದ್ದರಾಮಯ್ಯನವರ ಸರ್ಕಾರ, ಶಿವಕುಮಾರ್ ಅವರ ಸರ್ಕಾರ ಈ ಪ್ರಯತ್ನಗಳನ್ನ ಮಾಡಬೇಕಾಗಿರ್ತಕ್ಕಂಥ ಜವಾಬ್ದಾರಿ ಸರ್ಕಾರದ ಮೇಲಿದೆ. ಆ ಕೆಲಸವನ್ನ ಪ್ರತಿ 10 ವರ್ಷಗಳಿಗೊಮ್ಮೆ ಮಾಡಬೇಕಿದು. ನಮ್ಮ ಕಾನೂನು ಇದೆ. ಇದು ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಯಾವ ತರ ಜವಾಬ್ದಾರಿಗಳನ್ನ ಮಾಡಬೇಕು ಅಂತ ಹೇಳಿ ಒಂದು ಕಾನೂನಾಗಿದೆ. ಈ ಕಾನೂನಲ್ಲಿ, ಈ ಸೆಕ್ಷನ್ ನಲ್ಲಿ ಯಾವ್ಯಾವ ಸಂದರ್ಭದಲ್ಲಿ ಹ್ಯಾಂಗ್ ಮಾಡಬೇಕು, 10 ವರ್ಷಗಳಿಗೊಮ್ಮೆ ಯಾರೆಲ್ಲ ಮುಂದುವರೆದಿದ್ದಾರೆ ಅವರು ಮೀಸಲಾತಿ ಸೌಲಭ್ಯಗಳಿಂದ ಹೊರಗೆ ಹೋಗ್ಬೇಕಾಗುತ್ತೆ. ಯಾರು ಅವಕಾಶಗಳಿಂದ ವಂಚಿತರಾಗಿರ್ತಾರೆ
ಅವರಿಗೆ ಸೇರ್ಪಡೆ ಮಾಡಬೇಕು, ಅವ್ರಿಗಿನ್ನ ಹೆಚ್ಚಿನ ಸೌಲಭ್ಯಗಳನ್ನು ಕೊಡಬೇಕು ಅಂತಕ್ಕಂಥ ಉದ್ದೇಶವೇ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್. ಹಾಗಾಗಿ 10 ವರ್ಷಗಳನ್ನೊಮ್ಮೆ ಮಾಡಬೇಕಾಗುತ್ತೆ, ಸಮೀಕ್ಷೆಗಳನ್ನು ಮಾಡಲೇಬೇಕಾಗುತ್ತೆ. ಮಾಡಬೇಕಾಗಿರುವಂಥ ಒಂದು ಸಂವಿಧಾನಬದ್ಧವಾದಂಥ ಒಂದು ಜವಾಬ್ದಾರಿ. ಹಾಗಾಗಿ ಆ ಕೆಲಸವನ್ನು ಮಾಡ್ತಿರೋ ಕಾರಣಕ್ಕಾಗಿ ಕರ್ನಾಟಕದ ಜನರು ಈ ಸಮೀಕ್ಷೆಯನ್ನು ಯಶಸ್ವಿ ಮಾಡಬೇಕು ಅನ್ನೋಂಥದ್ದು ನಾವು ಅಪೀಲ್ ಮಾಡ್ಕೊಳ್ತೇವೆ. ಇದು ಜನರ ಬದುಕಿನ ಪ್ರಶ್ನೆ, ರಾಜಕಾರಣದ ಪ್ರಶ್ನೆ ಅಲ್ಲ. ಎರಡನೇದೇನು ಅಂತ ಹೇಳಿದ್ರೆ, ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಈ ಥರ ಹಿಂದುಳಿದ ವರ್ಗಗಳಲ್ಲಿ ಹೆಚ್ಚಿನ ಜಾಗೃತಿ ಕಡಿಮೆ ಇದೆ, ಅವರಲ್ಲಿ ಹೆಚ್ಚು ಜಾಗೃತಿಯನ್ನು ತರಬೇಕು, ಅವರಿಗೆ ಸಂಘಟನೆಯ ಮಹತ್ವವನ್ನು ಹೆಚ್ಚು ಮಾಡಬೇಕು, ಹೋರಾಟದ ಮನೋಭಾವನೆಯನ್ನು ಕೊಡಬೇಕು ಅನ್ನೋ ಕಾರಣಕ್ಕಾಗಿ. ಯಾಕಂತ ಹೇಳಿದ್ರೆ 200 ಸಮುದಾಯಗಳಿದ್ದಾವೆ, ಅವರಲ್ಲಿ ಹೆಚ್ಚಿನ ಜಾಗೃತಿಯನ್ನು ತರಬೇಕು ಅನ್ನೋ ಕಾರಣಕ್ಕಾಗಿ ಈ ಪ್ರಯತ್ನಗಳನ್ನು ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಮಾಡಬೇಕು. ನ್ಯಾಚುರಲ್ ಇದ್ದೇ ಇರುತ್ತೆ, ಇದನ್ನು ನಮ್ಮ ಪಕ್ಷದ ಸಂಘಟನೆ ಕೂಡ ಹೆಚ್ಚು ಶಕ್ತಿಯನ್ನು ತಂದು ಕೊಡಬೇಕು ಅಂತೇಳಿ. ಯಾಕಂದ್ರೆ ಒಂದು ರಾಜಕೀಯ ಪಕ್ಷವಾಗಿ ನಮ್ಮ ರಾಜಕಾರಣದ ಜವಾಬ್ದಾರಿ ಕೂಡ ಇದ್ದೇ ಇರುತ್ತೆ, ನಮ್ಮ ಸಂಘಟನೆಯ ಜವಾಬ್ದಾರಿ ಕೂಡ ಇದ್ದೇ ಇರುತ್ತೆ. ಆ ಕೆಲಸವನ್ನು ಕೂಡ ನಾವು ಮಾಡಬೇಕಾಗುತ್ತೆ. ಒಂದು ಸಮುದಾಯಗಳ ಹಿತವನ್ನು ಕಾಣಬೇಕಾಗುತ್ತೆ. ಅದಕ್ಕಿಂತ ಮೊದಲು ನಮ್ಮ ದೇಶ ರಾಜ್ಯದ ಹಿತವನ್ನು ಕೂಡ ನಾವು ಗಮನದಲ್ಲಿ ಇಟ್ಕೊಳ್ಬೇಕಾಗುತ್ತೆ, ಸಾಮರಸ್ಯವನ್ನು ಕೂಡ ನಾವು ಗಮನದಲ್ಲಿ ಇಟ್ಕೊಳ್ಬೇಕಾಗುತ್ತೆ, ಸೌಹಾರ್ದತೆಯನ್ನು ಕೂಡ ಗಮನದಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಹೀಗೆ ನಿರ್ಲಕ್ಷ್ಯಕ್ಕೆ ಒಳಪಟ್ಟಿರುವ ಸಮುದಾಯಗಳ ಹಿತವನ್ನು ಕೂಡ ನಾವು ನೋಡಬೇಕಾಗತ್ತೆ. ಹಾಗಾಗಿ ಎಲ್ಲ ಒಟ್ಟು ಸೇರಿ ಈ ರೀತಿಯ ಪ್ರಯತ್ನಗಳನ್ನು ಮುಂದುವರಿಸಿಕೊಂಡು ಹೋಗ್ಲಿಕ್ಕೆ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಈ ರೀತಿಯ ಸಭೆಗಳನ್ನು ಮಾಡೋದ್ರ ಜೊತೆಗೆ ಸಮಾವೇಶಗಳನ್ನು ಕೂಡ ಮಾಡಬೇಕು ಅಂತಕ್ಕಂಥ ಒಂದು ತೀರ್ಮಾನಗಳನ್ನು ಕೂಡ ನಾವು ತೆಗೆದುಕೊಂಡಿದ್ದೇವೆ. ಹೀಗಾಗಿ ಎಲ್ಲರೂ ಕೂಡ ಎಲ್ಲ ವರ್ಗವನ್ನು ಕೂಡ ಸೇರಿಸ್ಕೊಂಡು ಮಾಡ್ತಕ್ಕಂಥ ಈ ಪ್ರಯತ್ನಕ್ಕೆ ಮಾಧ್ಯಮ ಸ್ನೇಹಿತರ ಸಹಕಾರವನ್ನು ಕೂಡ ನಾವು ಕೋರುತ್ತೇವೆ. ದಯಮಾಡಿ ಇಂಥ ಒಂದು ಪ್ರಗತಿಪರವಾದಂಥ ವಿಚಾರಗಳಿಗೆ ಎಲ್ಲೋ ಅಲ್ಲೊಂದು ಇಲ್ಲೊಂದು ನಡೀತದೆ ನೆಗೆಟಿವ್ ಆಗಿ, ಅದನ್ನೇ ಹೆಚ್ಚು ಬೆಳೆಸ್ತಕ್ಕಂಥ ಅಗತ್ಯ ಇಲ್ಲ. ಅದನ್ನು ನಾವು ರೆಕ್ಟಿಫೈ ಮಾಡ್ಕೊಳ್ಬೇಕಾದ್ರೆ ಯಾವುದೇ ಒಂದು ಸರ್ಕಾರ ಕಮಿಷನ್ ಏನಾದರೂ ಕೂಡ ಅಲ್ಲೊಂದು ಇಲ್ಲೊಂದು ತಪ್ಪು ಕಂಡು ಬಂದರೆ ಅದನ್ನು ಖಂಡಿತವಾಗ್ಲೂ ಕೂಡ ರೆಕ್ಟಿಫೈ ಮಾಡ್ಕೊಳ್ಬೇಕಾದ್ರೆ, ಸರಿ ಮಾಡ್ಕೊಳ್ಬೇಕಾದ್ರೆ. ಬಿಕಾಸ್ ಕರೆಕ್ಷನ್ ಮಾಡ್ಕೊಳ್ಳಿಕ್ಕೆ ಯಾವಾಗಲೂ ಕೂಡ ಅವಕಾಶಗಳು ಇದ್ದೇ ಇರುತ್ತೆ. ಅದನ್ನು ಕರೆಕ್ಷನ್ ಮಾಡ್ಕೊಳ್ಳೇಬಾರ್ದು ಅಂತಲ್ಲ. ಕಮಿಷನ್ ಇಸ್ ನಾಟ್ ಅಬೌವ್ ದ ಕಾನ್ಸ್ಟಿಟ್ಯೂಷನ್. ಸರ್ಕಾರ ಕೂಡ ಅಲ್ಲ, ಎಲ್ಲರೂ ಕೂಡ ಸಂವಿಧಾನದ ಚೌಕಟ್ಟಲ್ಲೇ ಕೆಲಸ ಮಾಡಬೇಕಾಗತ್ತೆ. ಹಾಗಾಗಿ ಅಲ್ಲೊಂದು ಇಲ್ಲೊಂದು ಆಗಿರುವಂಥ ಲೋಪದೋಷಗಳು ಏನಾದರೂ ಇದ್ರೆ ಖಂಡಿತವಾಗ್ಲೂ ಕೂಡ ಅದನ್ನು ಸಂಬಂಧಪಟ್ಟವರು ಗಮನ ಹರಿಸಬೇಕು, ರೆಕ್ಟಿಫೈ ಮಾಡ್ಕೊಳ್ಬೇಕು ಅಂತೇಳಿ ಒತ್ತಾಯವನ್ನು ಮಾಡೋದ್ರ ಜೊತೆಗೆ ನೋಡಿ, ಇದೆಲ್ಲ ನಮಗೆ ಸ್ಫೂರ್ತಿಯನ್ನು ಕೊಟ್ಟಿರುವಂಥ ಎಲ್ಲ ಮಹನೀಯರ ಭಾವಚಿತ್ರಗಳನ್ನು ಹಾಕ್ಕೊಂಡಿದ್ದೇವೆ. ನಾವು ಯಾಕೆ ಹಾಕ್ಕೊಂಡಿದ್ದೇವೆ ಅಂತ ಹೇಳಿದ್ರೆ, ಅವರ ಸಾಧನೆಗಳು, ಅವರ ಮಾರ್ಗದರ್ಶನ, ಅವರು ಕೊಟ್ಟಂಥ ಆಚಾರ ವಿಚಾರಗಳನ್ನು ನಮಗೆ ಅದು ಸ್ಫೂರ್ತಿ ಆಗಬೇಕು ಅನ್ನೋ ಕಾರಣಕ್ಕಾಗಿ ನಾವು ಅವರೆಲ್ಲರನ್ನು ಕೂಡ ನಾವು ಅರ್ಥ ಮಾಡಿಕೊಂಡು ಅವರನ್ನ ಗೌರವಿಸಿ ಅವರ ವಿಚಾರಧಾರೆಗಳನ್ನು ಮುಂದುವರಿಸಿಕೊಂಡು ಹೋಗಬೇಕು ಅನ್ನೋ ಕಾರಣಕ್ಕಾಗಿ ಈ ಪ್ರಯತ್ನ ಮಂಗಳೂರಿನಿಂದ ಪ್ರಾರಂಭ ಆಗಿದೆ. ಇದಕ್ಕೆ ತಮ್ಮೆಲ್ಲರ ಸಹಕಾರ ಬಹಳ ಸ್ಫೂರ್ತಿಯಿಂದ ಭಾಗವಹಿಸಿದ್ದಾರೆ. ನಮ್ಮ ಮಂಗಳೂರು ಜಿಲ್ಲೆಯ ಎಲ್ಲ ಬಹುತೇಕ ಸಮುದಾಯಗಳು ಕೂಡ ಅಧ್ಯಕ್ಷರು, ಪದಾಧಿಕಾರಿಗಳು ಭಾಗವಹಿಸಿದ್ದಾರೆ. ಅದರ ಜೊತೆಗೆ ಮಂಗಳೂರು ಕರಾವಳಿ ಪ್ರದೇಶ, ಮಂಗಳೂರು, ಉಡುಪಿ, ಅದರ ಜೊತೆಗೆ ಈ ಡಿವಿಷನ್ನಿನ ನಮ್ಮ ಮೈಸೂರು, ಚಾಮರಾಜನಗರ, ಕೂರ್ಗ್, ಮಂಡ್ಯ, ಹಾಸನ, ಚಿಕ್ಕಮಗಳೂರು, ಮಂಗಳೂರು, ಉಡುಪಿ ನಮ್ಮ OBC ಘಟಕಗಳ ಅಧ್ಯಕ್ಷರುಗಳು ಭಾಗವಹಿಸಿದ್ದಾರೆ. ಅದರ ಜೊತೆಗೆ ವಿವಿಧ ನಿಗಮಗಳ ಅಧ್ಯಕ್ಷರುಗಳು ಕೂಡ ಭಾಗವಹಿಸಿದ್ದಾರೆ. ಅವರೆಲ್ಲರ ಸಹಕಾರವನ್ನು ತೆಗೆದುಕೊಂಡು ಕಾರ್ಯಕ್ರಮವನ್ನು ನಾವು ಮುಂದುವರಿಸ್ತೀವಿ ಅಂತ ಹೇಳಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ನನ್ನ ಮತ್ತೇನಾದ್ರು ಕ್ಲಾರಿಫಿಕೇಶನ್ ಇದ್ರೆ ನಾನು ತಮ್ಮಲ್ಲಿ ಕೇಳ್ಕೊಳ್ಳೋದೇನು ಅಂತ ಹೇಳಿದ್ರೆ, ಇವರೆಲ್ಲರೂ ಮಾತಾಡಿದ ಮೇಲೆ, ಮಂತ್ರಿಗಳು, ಮುಖಂಡರು ಮಾತಾಡಿದ ಮೇಲೆ ಕೊನೆಯದಾಗಿ ತಮ್ಮ ಕ್ಲಾರಿಫಿಕೇಶನ್ಸ್ ಅನ್ನ ಕೇಳಿದ್ರೆ ಹೇಳಕ್ಕಾಗತ್ತೆ, ಇಲ್ಲ ಅದು ಡೈಲ್ಯೂಟ್ ಆಗ್ಬಿಡುತ್ತೆ. ಈಗಲೇ ಕ್ಲಾರಿಫಿಕೇಶನ್ಸ್ ಬೇಡ, ಕೊನೆಯದಾಗಿ. ಇನ್ನು ಯಾರ್ಯಾರು ವಿರೋಧ ಪಕ್ಷದವರು, ಈವನ್ ನನಗೆ ಗೊತ್ತಿರೋ ಪ್ರಕಾರ ಯಡಿಯೂರಪ್ಪರಾಗಲಿ ದೇವೇಗೌಡರಾಗಲಿ ಹೇಳಲಿಲ್ಲ, ಪಾರ್ಟಿಸಿಪೇಟ್ ಮಾಡಬೇಡ್ರಿ ಅಂತ ಎಲ್ಲೂ ಹೇಳಿಲ್ಲ ಅವರು. ಯಾಕೆಂದ್ರೆ ಅವ್ರಿಗೆ ಅರ್ಥ ಆಗಿದೆ ಅಂತ ಭಾವಿಸ್ತಾರೆ. ಮೆಚ್ಯೂರ್ಡ್ ಲೀಡರ್ಶಿಪ್ ಅದೇ ನಿಮಗೆ ಪ್ರತಾಪ್ ಸಿಂಹ ಬೇರೆಯವರಿಗೆ ಹೋಲಿಸೋದು, ಮಾನ್ಯ ಮುಖ್ಯಮಂತ್ರಿಗಳಿಗೆ, ತೇಜಸ್ವಿ ಸೂರ್ಯ ಬೇರೆ ವಿಚಾರಗಳಿಗೆ ಹೋಗಬೇಡಿ, ಇದನ್ನು ಕದ್ದು ಬಿಡ್ತಾರೆ, ವಿಚಾರಗಳನ್ನು ಕದ್ದು ಬಿಡ್ತಾರೆ ಅನ್ನೋದು. ಮತ್ತು ಅದೇ ರೀತಿ ಅಶ್ವಥ್ ನಾರಾಯಣ ಅವರು ಉಪಮುಖ್ಯಮಂತ್ರಿಗಳಾಗಿದ್ದು ಅಂತ ಹೇಳಿ ಭಾವಿಸ್ತೀನಿ. ಮುಂಚೆ ಅಶೋಕ್ ಅವರು ವಿರೋಧ ಪಕ್ಷದವರಿಗೆ ಒಂದು ಸ್ಥಾನವನ್ನು ಕೊಟ್ಟದ್ದು ಯಾವಾಗ ಶ್ಯಾಡೋ ಗೌರ್ಮೆಂಟ್ ಥರ ಅವರೆಲ್ಲ ನಮಗೆ ಕೇಳಬೇಕು. ಆದರೆ ನಾನು ಕೂಡ ನನ್ನನ್ನು ಸೇರಿ ಮೋಸ್ಟ್ಲಿ ಇಲ್ಲಿರ್ತಕ್ಕಂಥ ಎಲ್ಲ ನಾವು ಶಾಸಕರು ಸಂವಿಧಾನವನ್ನು ಪ್ರಮಾಣ ಮಾಡಿ ನಾವು ಹೇಳಿರ್ತೀವಿ, ಸಂವಿಧಾನದಲ್ಲಿ ಇದೆ ಅವಕಾಶ ಸಮೀಕ್ಷೆ ಮಾಡಿ ಅಂತ ಹೇಳಿ. ಅದ್ರ ಮೇಲೆ ಸಂವಿಧಾನದ ಮೇಲೆ ನಾವು ಶಪಥ ಮಾಡಿ ಆ ಸಂವಿಧಾನವನ್ನು ಕೊಟ್ಟಿರ್ತಕ್ಕಂಥ ಅಧಿಕಾರವನ್ನು ರಾಜ್ಯ ಸರ್ಕಾರದವರು ರೈಟ್ಸ್ನ ಎಕ್ಸಿಕ್ಯೂಟ್ ಮಾಡಬೇಕಾದ್ರೆ
ಇವ್ರು ಹಾಗಾದ್ರೆ ಯಾವ ಮುಖದ ಮೇಲೆ ಒಂದು ಅಧಿಕಾರವನ್ನು ಇಟ್ಕೊಂಡು ಅದನ್ನು ಮಾಡಬೇಡ್ರಿ ಅಂತ ಹೇಳಿ ಹಿಂಗೆ ಹೇಳ್ತಾರೆ. ಅದನ್ನ ಸುದರ್ಶನ್ ಸರ್ ಅವ್ರು ಹೇಳ್ತಾರೆ, ನೀವು ಯಾರಿಗೂ ಕಂಪಲ್ಸರಿ ಅಲ್ಲ, ಅಟ್ಲೀಸ್ಟ್ ಈಗ ನೀವು ವೋಟಿಗೆ ಹೋಗ್ತೀರಾ, ನೋಟ್ ಆಗ್ತಾ ಇರುತ್ತೆ, ನೋಟ ತಗೊಳ್ಳಿ, ಏನು ತೊಂದರೆ ಏನಿಲ್ಲ, ನೀವು ವೋಟ್ ಹಾಕಬೇಕು ಅಂತ ಹೇಳಲ್ಲ, ಅದು ರೈಟ್ಸ್ ಇದೆ ನಮ್ಮ ಕಾನ್ಸ್ಟಿಟ್ಯೂಷನ್, ಯು ಕ್ಯಾನ್ ರಿಜೆಕ್ಟ್, ಅದನ್ನ ಹೇಳಬೇಕು. ಆದರೆ ಕಾನ್ಸ್ಟಿಟ್ಯೂಷನ್ ಓದು ತಗೊಂಡವ್ರು ನಾವೇ ಜನರಿಗೆ. ಆಮೇಲೆ ಇದನ್ನು ಯಾಕೆ ಮಾಡ್ತಾ ಇರೋದು? ಮಾನವೀಯತೆಯ ಮೌಲ್ಯವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅದ್ಭುತವಾಗಿರ್ತಕ್ಕಂಥ ಕಾನ್ಸ್ಟಿಟ್ಯೂಷನ್ ಏನಾದ್ರು ಕೊಟ್ಟಿಲ್ಲ ಅಂದಿದ್ರೆ ನಾವು ನೀವು ಈ ಥರ ಕುತ್ಕೊಳ್ಳೋಕ್ಕೆ ಆಗ್ತಿರ್ಲಿಲ್ಲ, ತಿಳ್ಕೊಳ್ಳಿ. ಇನ್ನು ಎಷ್ಟೋ ಜನರನ್ನ ಮೇಲೆ ತರಬೇಕಾಗಿದೆ. ಆ ಸಮಾನತೆಯನ್ನು ತರ್ತಕ್ಕಂಥದ್ದನ್ನು ಇವತ್ತು ಮಾನ್ಯ ಸಿದ್ದರಾಮಯ್ಯವರು ಮುಂದೆ ತಗೊಂಡು ಬಂದಿದ್ದಾರೆ. ದಿಸ್ ಇಸ್ ನಾಟ್ ಅಗೇನ್ಸ್ಟ್ ಎನಿ ಕಾಸ್ಟ್, ಜಾತಿ, ಧರ್ಮ. ಕೆಲವು ವಿಚಾರಗಳು ಬಂದು ನಾನು ಸಾಂಸ್ಕೃತಿಕ ಇದು ಮೊನ್ನೆ ನಾಯಕ ಅಂತ ಹೇಳಿ ನಿನ್ನೆ ಧನ್ಯವಾದಗಳನ್ನು ಎಲ್ಲ ಸ್ವಾಮೀಜಿಗಳು ಮಾನ್ಯ ಮುಖ್ಯಮಂತ್ರಿಗಳು ಕೊಟ್ಟರು. ಒನ್ ಆಫ್ ದ ಡಿಸ್ಟ್ರಿಕ್ಟ್ ಕಾನ್ಫರೆನ್ಸಲ್ಲಿ ನಾನೇ ಏನು ಪಾರ್ಟಿಸಿಪೇಟ್ ಮಾಡಿದ್ದೆ. ಅಲ್ಲಿ ಅವರೇ ರಿಕ್ವೆಸ್ಟ್ ಮಾಡಿದ್ರು, ಬಿಲ್ಲವ ಕ್ರಿಶ್ಚಿಯನ್ನು, ಮಾದಿಗರು ಕ್ರಿಶ್ಚಿಯನ್ನು, ಇದನ್ನೆಲ್ಲ ಬೇಡ, ಇದನ್ನೆಲ್ಲ ಡೈವರ್ಟ್ ಮಾಡಿ ತೆಗಿಯೋಕ್ಕಾಗತ್ತ ಅಂತ. ಯಾರು ಕೇಳಿದವರಲ್ಲ, ಅದನ್ನ ಜನರೇ ಬರ್ಸಿರೋದದು, ಅದನ್ನು ಅವಾಯ್ಡ್ ಮಾಡಿ ಅಂತ ಹೇಳಿದಾಗ ಕ್ಯಾಬಿನೆಟಲ್ಲಿ ಮಾತಾಡಿ ಆ ವಿಚಾರಗಳನ್ನು ಬಿಟ್ಟು ಅವ್ರು ಯಾರು ಆಯೋಗದವರು ನೀವು ಇದನ್ನು ತಗೊಳ್ಳಿ ಅಂತ ಹೇಳಿ ತೊಗೊಂಡು ಮಾಡಿದ್ರು. ಯಾಕೆಂದರೆ ರೈಟ್ಸ್, ಈಗ ನನ್ನ ರೈಟ್ಸ್ ಇರ್ತದೆ, ನಾನು ಯಾವ ಸಮಾಜಕ್ಕೆ ಸೇರಿದೆ ಅಂತ ಹೇಳ್ಕೊಳ್ಳೋದು ರೈಟ್ಸ್ ನನಗಿರ್ತದೆ. ಅದು ನಮ್ಮ ತಂದೆ ತಾಯಿಯವ್ರ ಮೂಲಕ ಬಂದಿರುತ್ತೋ, ಸಮಾಜದಲ್ಲಿ ಬಂದಿರುತ್ತೋ, ಯಾವ ರೀತಿ ಬಂದಿರುತ್ತೋ, ತುಳಿತ ವರ್ಗಕ್ಕೆ ಸೇರಿ ಬಂದಿರ್ತದ, ಅದಕ್ಕೆ ಬೇರೆ ಕಡೆ ಹೋಗಿರ್ತಾರೋ, ಇದಕ್ಕೊಂದು ಹಿಸ್ಟ್ರಿ ಇರ್ತದೆ, ಅದನ್ನ ನಾನು ಚರ್ಚೆ ಮಾಡೋಕ್ಕೆ ಹೋಗೋದಿಲ್ಲ. ಅದಕ್ಕೆ ಯಾವಾಗಲೂ ಅಷ್ಟೇ ಕಾನ್ಸ್ಟಿಟ್ಯೂಷನಲ್ಲಿ ನಾವೆಲ್ಲರೂ ಶಪಥ ಮಾಡಿ ಅದ್ರ ಮೇಲೆ ಓದು ತಗೊಂಡು ನಾವು ಜನರಿಗೆ ಹಾದಿ ತೋರಿಸ್ಬೇಕು ಹೊರತು ಹಾದಿ ತಪ್ಪಿಸ್ತಕ್ಕಂಥ ಕೆಲಸ ಮಾಡೋದನ್ನ ನಾವು ಖಂಡನೆ ಮಾಡ್ತೀವಿ. ಇಲ್ಲಿರೋರೆಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷದ ಹಿಂದುಳಿದ ನಾಯಕರುಗಳನ್ನು, ಚಿಕ್ಕ ಸಮಾಜ, ಯಾರಾದರೂ ಇಬ್ಬರು ಬಂದಿಲ್ಲ ಅಂದ್ರೂ ಮಾಹಿತಿ ಕೊಟ್ಟಿದ್ದಾರೆ. ನೀವು ಡಿಸ್ಟ್ರಿಕ್ಟ್ ವೈಸ್ ಬಂದಾಗ ನಾವು ಅದನ್ನು ನಿಮ್ಮ ಜೊತೆಗೆ ಸೇರ್ತೀವಿ ಅಂತ ಹೇಳಿದ್ದಾರೆ. ಈಗ ನೀವು ಹೇಳಿದ್ರಿ ಸಮೀಕ್ಷೆ ಬಗ್ಗೆ ಕೆಲವು ಬದಲಾವಣೆ. ನಿನ್ನೆ ಮಾನ್ಯ ಮುಖ್ಯಮಂತ್ರಿಗಳು, ಯಾಕಂದರೆ ಮೊನ್ನೆ ನಾನು ತಮ್ಮನ್ನೆಲ್ಲ ಭೇಟಿ ಮಾಡಿದ್ದೆ, ಎಲ್ಲ ಕೆಲವು ಮಾಧ್ಯಮದವರಿದ್ದು, ಎಕ್ಸ್ಟೆನ್ಷನ್ ಆಗ್ತದ ಅಂತ ಹೇಳಿ. ಎಕ್ಸ್ಟೆನ್ಷನ್ ರೈಟ್ಸು ನನ್ನ ಹತ್ರ ಇರಲ್ಲ ವೈಯಕ್ತಿಕವಾಗಿ, ಯಾಕೆಂದರೆ ಅದು ಸರ್ಕಾರ ತೀರ್ಮಾನ ಮಾಡಬೇಕು. ನಮ್ಮ ಸ್ನೇಹಿತರು ನಗ್ತಾ ಇದ್ದಾರೆ. ನನ್ನ ಡಿಪಾರ್ಟ್ಮೆಂಟು, ವಿ ಆರ್ ಜಸ್ಟ್ ವರ್ಕರ್ಸ್. ನನ್ನ ಡಿಪಾರ್ಟ್ಮೆಂಟಲ್ಲಿ ಇರ್ತಕ್ಕಂಥವ್ರು ನಮ್ಮ ವ್ಯವಸ್ಥೆನ ಸರ್ಕಾರ ಉಪಯೋಗ ಮಾಡಿಕೊಳ್ತದೆ. ದಕ್ಷಿಣ ಕನ್ನಡ, ಉಡುಪಿಯಲ್ಲಿ 2 ಕಡೆಗೆ ವಿಶೇಷವಾಗಿ, ಬೆಂಗಳೂರಲ್ಲಿ ಸಿಟಿ ಮತ್ತು ಮೈಸೂರಲ್ಲಿ ಯಾಕಂದರೆ ದಸರಾ ಇತ್ತು, ಅಲ್ಲಿ ಟೇಕ್ ಆಫ್ ಆಗಿದ್ದು ಲೇಟ್ ಆಯಿತು, ಅದನ್ನು ನಮ್ಗೆ ಗೊತ್ತು. ಈಗಾಗಲೇ ಅವರು ಮುಂಚೂಣಿಗೆ ಬಂದುಬಿಟ್ಟಿದ್ದಾರೆ. ದಕ್ಷಿಣ ಕನ್ನಡದಲ್ಲಿ ಕೆಲವು ಸಮಸ್ಯೆಗಳಿರ್ತಕ್ಕಂಥದ್ದು, ಟೆಕ್ನಿಕಲ್ ಇರ್ಬೋದು, ಕೆಲವೆಲ್ಲದೂ ಕೂಡ ತಮ್ಮನ್ನೆಲ್ಲ ಮಾತಾಡಿ ಅವತ್ತು DC ಅವ್ರ ಹತ್ರ ಹೋಗಿ ಮಾಹಿತಿಯನ್ನು ತಗೊಂಡು ಮಾನ್ಯ ಮುಖ್ಯಮಂತ್ರಿಗಳು ಕೊಟ್ಟಾಗ ಕೊನೆಗೆ ಒಂದು ಡಿಸಿಷನ್ ಆ್ಯಸ್ ಆನ್ ಟುಡೇ, ನಿನ್ನೆ 8ವರೆಗೆ ಸುಮಾರು 81% ಎಂಟೈರ್ ಸ್ಟೇಟ್ ಆ್ಯಾವ್ರೇಜ್ ಆಗಿದೆ. ಕೆಲವು ಕಡೆಗೆ 98% ಮಾಡಿದ್ದಾರೆ. ದ ಲೀಸ್ಟ್ ವಾಸ್ ಅಬೌಟ್ 38%, ದಟ್ ಈಸ್ ಬ್ಯಾಂಗ್ಳೂರ್. 68% ದಕ್ಷಿಣ ಕನ್ನಡ, 67-68%, ಉಡುಪಿ 62%. ನಿನ್ನೆ ಮಾನ್ಯ ಮುಖ್ಯಮಂತ್ರಿಗಳು ನಿನ್ನೆ ಮೀಟಿಂಗ್ ತಗೊಂಡು ನಮ್ಮ ಇಲಾಖೆ ಮತ್ತು ವಿವಿಧ ಇಲಾಖೆಗಳು ಯಾರ್ಯಾರು ಕನೆಕ್ಷನ್ ಇದೆ ಎಲ್ಲದು ಮಾಡಿ ಇದನ್ನು 18ನೇ ತಾರೀಕುವರೆಗೆ ಎಕ್ಸ್ಟೆಂಡ್ ಮಾಡಿ, ಯಾರ್ಯಾರು ಟೀಚರ್ಸು ಮಾಡಿದ್ದಾರೆ, ಏನು ಸರ್ವೆನ ಮಾಡಿದ್ದಾರೆ, ಅವರಿಗೆಲ್ಲರಿಗೂ ಕೂಡ ರಜವನ್ನು ಕೊಡ್ತಕ್ಕಂಥ. ನನ್ನ ಲಿಮಿಟಲ್ಲಿ ನಿಮ್ಮ ಮಾಹಿತಿಗೆ 240 ಡೇಸ್ ಇದೆ. ಒಂದು ರೈಟ್ ಆಫ್ ಎಜುಕೇಷನ್ ಆ್ಯಕ್ಟಲ್ಲಿ 220 ಡೇಸ್ ವಿ ಹ್ಯಾವ್ ಟು ಟೀಚ್ ದಮ್. ಸೊ ನನ್ನ ಹತ್ರ ಇನ್ನೂ 12 ದಿವಸ 22 ದಿವಸ ಬಾಕಿ ಇದೆ. ನನಗೆ ಟೀಚಿಂಗಿಗೆ ಏನು ತೊಂದರೆ ಆಗೋದಿಲ್ಲ ಮಕ್ಕಳಿಗೆ. ಅದನ್ನೆಲ್ಲ ಲೆಕ್ಕ ತಗೊಂಡು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮೊನ್ನೆ ನೈಟ್ ಅದನ್ನು ಸಬ್ಮಿಟ್ ಮಾಡಿ, ಯಾಕೆಂದರೆ ಇಲ್ಲಿ ಬಂದಿದ್ದು ನಾನು ವೈಯಕ್ತಿಕವಾಗಿ ಯಾಕೆ ಬಂದೆ ಅಂದರೆ ಇಲ್ಲಿ ಇನ್ನೂ ಎಷ್ಟು ದಿವಸ ತಗೊಳ್ಬೋದು. ಆಮೇಲೆ ಇಲ್ಲಿ ವ್ಯವಸ್ಥೆಗಳು ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ದು. ನಿನ್ನೆ DC ಅವ್ರ ಹತ್ರ ಎಲ್ಲ ಮೊನ್ನೆ ಮಾತಾಡಿದ್ರು. ಅಸೋಸಿಯೇಷನ್ ಅವರು, ಕೆಲವರು ಅಪಾರ್ಟ್ಮೆಂಟ್ಸ್ ಅವರೆಲ್ಲ ಬರಲೇಬೇಡಿ, ಅವ್ರು ವೈಯಕ್ತಿಕ. ನೋ, ದೇ ಡೋಂಟ್ ಹ್ಯಾವ್ ರೈಟ್ಸ್.
ದೆನ್ ಅವರು ಕೂಡ ಈಗ ಇಲ್ಲ ಬರಲಿ ಎಲ್ಲ ಮಾಡಲಿ ಅಂಥೇಳಿ ಈಗೆಲ್ಲ ಶುರು ಮಾಡಿಕೊಂಡೆ. ವೈಯಕ್ತಿಕವಾಗಿ ಕಾನ್ಸ್ಟಿಟ್ಯೂಷನ್ನ ರೈಟ್ಸ್ನ ಎಕ್ಸಿಕ್ಯೂಟ್ ಮಾಡಬೇಕಾದ್ರೆ ಯಾರೋ ಅಪಾರ್ಟ್ಮೆಂಟ್ ಅವರು ಒಂದು ಅಸೋಸಿಯೇಷನ್ ಅವರು ನಾವು ಮಾಡೋದಿಲ್ಲ. ಆಮೇಲೆ ಇಲ್ಲಿ ಟೆಕ್ನಿಕಲ್ ನಿಮಗೆ ಇನ್ನೊಂದು ಹೇಳ್ತೀನಿ, ಸುಮಾರು 12,000 15,000 ಐ ಥಿಂಕ್ ಡಿ ಸಿ ಅವ್ರು ಹೇಳ್ಬೋದು. ಅವ್ರು ಇಲ್ಲಿ ಅಡ್ರೆಸ್ ಇಲ್ಲಿದೆ, ವಾಸ್ತವ್ಯ ಆಸ್ ಇಟ್ ಇಸ್ ಫಿಸಿಕಲ್ ಇದೆ ನಾಟ್ ದೇರ್, ಬೇರೆ ಕಡೆ ಇದ್ದಾರೆ, ಅಬ್ರಾಡಲ್ಲಿ ಇದ್ದಾರೆ. ಅದು ದಟ್ ಇಸ್ ದ ಕಲ್ಚರ್ ಹಿಯರ್. ಇದೆಲ್ಲದಕ್ಕೂ ಕೂಡ ಸಮಸ್ಯೆಗೆ ಸಿ ಎಮ್ ಅವರು ಅದೇನೇ ಆಗಲಿ ನೀವು ಹೋಗಿ ನಮ್ಮ ರೂಲ್ಸ್ ಏನಿದೆ ಸ್ಟಿಕ್ಕರ್ ಅಂಟಿಸಿ ಅವ್ರ ಕಡೆಯಿಂದ ಬರಲಿಲ್ಲ ಅಂದರೆ ಅದಕ್ಕೂ ಕೂಡ ಕಾಲಮಿಗೆ ಉತ್ತರ ಕೊಟ್ಟ ಮೇಲೇ ದೆನ್ ವಿಲ್ ಟೇಕ್ ಎ ಡಿಸಿಷನ್ ಅಂತ. ಯಾಕೆಂದರೆ 10 ಇಯರ್ಸಿಗೆ ಒಂದು ಸತಿ ಮಾಡಬೇಕು. ಮೊನ್ನೆ ಕೇಳಿದಾಗ ಕೋವಿಡ್ ಪ್ರಶ್ನೆ ಅಂತ ಹೇಳಿದ್ರಿ. ಕೋವಿಡ್ ಅಲ್ಲ, ಕೋವಿಡ್ ಆಗಿ 2 ವರ್ಷ ಆಯಿತು. ಇಷ್ಟರೊಳಗೆ ಸೆಂಟ್ರಲ್ ಗೌರ್ಮೆಂಟ್ ನೀವು ತಗೊಳ್ಳಿ, ಎವ್ರಿ ಇಯರ್ 2051, 61, 71, 91, 2001 ಯಾವಾಗಲೂ ಮಾಡ್ಕೊಂಡು ಬಂದಿದ್ದಾರೆ. ಹೋದ ಸತಿನೇ ಹೆಚ್ಚು ಕಮ್ಮಿ ಆಗಿದ್ದು. ನಾವು ಒತ್ತಡ ಕೊಟ್ಟ ಮೇಲೆ ಈಗ ಸೆಂಟ್ರಲ್ ಗೌರ್ಮೆಂಟ್ ಅವ್ರನ್ನ ಮಾಡ್ತೀವಿ ಅಂತ ಬಿಡಿ, ಅದು ರಾಜಕಾರಣ ಮಾತಾಡೋದಕ್ಕೆ ಹೋಗೋದಿಲ್ಲ. ಇಷ್ಟೊತ್ತಿಗೆ ಡಿಲಿಮಿಟೇಷನ್ ಪ್ರೊಸೆಸ್ ಮುಗಿಬೇಕಾಯಿತು. ಪಾರ್ಲಿಮೆಂಟ್ ಲೋಕಸಭೆದು 2025ಕ್ಕೆ ಸೀಸ್ ಆಗಿತ್ತು. ಈಗ ಅದಕ್ಕೆ ನಾವು ಡೈವರ್ಟ್ ಆಗೋದಕ್ಕೆ ಹೋಗೋದಿಲ್ಲ. ಆದರೆ ಮಾನವೀಯತೆ ಮೌಲ್ಯವನ್ನು ಇಟ್ಕೊಳ್ತಕ್ಕಂಥ ಸಂವಿಧಾನವನ್ನು ಎಲ್ಲರಿಗೂ ಸಮಾನತೆಯನ್ನು ಕೊಡೋದು ಎವ್ರಿ 10 ಇಯರ್ಸ್ ಯಾಕೆ ಮಾಡ್ತಾರೆ ಅಂದರೆ ಕ್ರೀಮಿ ಲೇಯರ್ ಬಂದ ಮೇಲೆ ಬೇರೆಯವರಿಗೆ ಅವಕಾಶಗಳನ್ನು ಕೊಡಬೇಕು. ನೊಂದವರು ಇವತ್ತು ಕೂಡ ಇದ್ದಾರೆ, ಮಿಸ್ಗೈಡ್ ಆಗ್ತಕ್ಕಂಥವ್ರು ಇವತ್ತು ಕೂಡ ಇದ್ದಾರೆ. ನಮ್ಮ ಪಕ್ಷದಲ್ಲಿ ನಮ್ಮ ಪಕ್ಷದ ಇದು ಸಿದ್ಧಾಂತ, ನಮ್ಮ ಪ್ರಣಾಳಿಕೆಯಲ್ಲಿ ಇದನ್ನು ಹೇಳ್ಕೊಂಡಿದ್ದೀವಿ ನಾವು. ಪೇಜ್ ನಂಬರ್ 13 ಯು ಕ್ಯಾನ್ ಟೇಕ್, ಬಿಕಾಸ್ ನಾನು 2023 ಪ್ರಣಾಳಿಕೆಯ ಉಪಾಧ್ಯಕ್ಷ, ಎಲೆಕ್ಷನ್ನಿನ ಉಪಾಧ್ಯಕ್ಷ. ಅದ್ರಲ್ಲಿ ಕಮಿಟ್ಮೆಂಟ್ ಕೊಟ್ಟಿದ್ದೀವಿ ನಾವು ಇದನ್ನು ಮಾಡ್ತೀವಿ ಅಂತ. ನಾವು ಮಾಡಲಿಲ್ಲ ಅಂದರೆ ACCಯಲ್ಲೂ ಕೂಡ ಇದೆ, ಪಾರ್ಲಿಮೆಂಟ್ ಎಲೆಕ್ಷನಲ್ಲೂ ಇದೆ, ಪ್ಲಸ್ 2023 ಈಗ ನಾವು ಮಾಡಲಿಲ್ಲ ಅಂದರೆ ಹಂಗಾರೆ ನಾನು ಓಟ್ ಹಾಕ್ಸ್ಕೊಂಡವನು ನಮ್ಮ ಸರ್ಕಾರ ಇವತ್ತು ಅನುಷ್ಠಾನ ಇರೋದಕ್ಕೆ ವಿರುದ್ಧವಾಗಲ್ವಾ? ಸರ್ಕಾರ ಮತ ಹಾಕ್ಸ್ಕೊಂಡಿರೋ ವಿರುದ್ಧ ಹೌದು ಅಲ್ವೋ? ಲೇಟ್ ಆಗಿದೆ, ಸಮಸ್ಯೆಗಳಾಗ್ತವೆ. ಬಿಕಾಸ್ ಜನರಿಗೆ ಹೋಗಿ ನಾವು ಫೋರ್ಸ್ ವೆನ್ ದೇ ಆರ್ ಮಿಸ್ಗೈಡೆಡ್ ಏನು ಮಾಡ್ತೀರಾ ಹೇಳಿ? ದಟ್ ಈಸ್ ದ ರೀಸನ್. ಹೀಗಿರುತ್ತೆ, ನೀವು ಪ್ರಶ್ನೆಗಳು ಕೇಳ್ತೀರಿ, ನಾವು ಉತ್ತರ ಕೊಡ್ತೀವಿ, ಎಲ್ಲ ಆಯಿತು. ಬಟ್ ಎಂಡ್ ವಿ ಹ್ಯಾವ್ ಟು ಅಚೀವ್. ಸಮಾನತೆಯನ್ನು ಕೊಡಬೇಕಂತ ಹೇಳಿದರೆ, ಅಚೀವ್ ಮಾಡಬೇಕಂದ್ರೆ, ಸಮಾನತೆಯನ್ನು ಬರಬೇಕಂದ್ರೆ ಮಾನವೀಯತೆಯ ಮೌಲ್ಯವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಕಲಿಸಿತ್ತು ಅದನ್ನು ತರಬೇಕು. ಎಲ್ಲ ಒಂದೊಂದು ಒಬ್ಬ ವ್ಯಕ್ತಿಗೂ ಕೂಡ ಸಮಾನತೆ ಬರಬೇಕಂದ್ರೆ ಅದು ಸಮೀಕ್ಷೆ ಆದಾಗ ಮಾತ್ರ. ಜಾತಿಯಲ್ಲ, ನಿಮ್ಮ ವ್ಯವಸ್ಥೆಯನ್ನು ಯಾರ್ಯಾರ ಹತ್ರ ಇದೆ. ಕ್ರಿಮಿ ಲೇಯರ್ನ ತೆಗಿಬೇಕಲ್ಲ ಆಚೆ, ಹೇಗೆ ತೆಗಿತೀರಾ? ವ್ಯವಸ್ಥೆ ಇದ್ದಾಗ ಮಾತ್ರ. ಅದನ್ನು ವಿ ಆರ್ ಜಸ್ಟ್ ಡೂಯಿಂಗ್. ಎಸ್, ವಿ ಆರ್ ನಾಟ್ ಗೋಯಿಂಗ್ ಟು ಲೂಸ್ ಎನಿ ದಿಸ್ ಥಿಂಗ್. ಟೀಚರ್ಸು, ಆಮೇಲೆ ಮಾಧ್ಯಮದವರಿಗೆ ನೀವು ಮೊನ್ನೆ ಒಂದು ಪ್ರಶ್ನೆ ಕೇಳಿದ್ರಿ, ಟೀಚರ್ಸಿಗೆ ಪ್ರೆಷರ್ ಬೀಳುತ್ತೆ ಅಂತ. ಇದು ಬಂದಿದ್ದೇ ಟೀಚರ್ಸಿಂದ. ಅದಕ್ಕೆ ನಾನು ಮೊನ್ನೆ ನಿಮಗೆ ಉತ್ತರ ಕೊಡಲಿಲ್ಲ. ನಿನ್ನೆ ನೀವು ನಗ್ತಾ ಇದ್ದೀರಾ ಅಲ್ಲ, ಒಂದು ನಿಮಿಷ ನಾನು ಹೇಳ್ತೀನಿ. ಟೀಚರ್ಸು ಅವರೇ ಬಂದು ಮನವಿಯನ್ನು ಮಾಡಿ ನಾವು ಹಾಫ್ ಡೇ ಮಾಡಬೇಕಂತ ಇದ್ದಿ. ಇಲ್ಲ ಬೇಡ ಸರ್, ನಾವು ಫುಲ್ ಮುಗಿಸ್ಕೊಳ್ತೀವಿ, ಟೀಚಿಂಗ್ದು ತೊಂದರೆ ಇಲ್ಲ. ಅಸೋಸಿಯೇಷನ್ ಅವರು ಲೆಟ್ರ್ ಕೊಟ್ಟು ಮಾನ್ಯ ಮುಖ್ಯಮಂತ್ರಿಗಳು, ನಾನು ಹೇಳಿದೆ ನಾನು ಡಿಸಿಷನ್ ತಗೊಳ್ಳೋದಕ್ಕಾಗಲ್ಲ, ಮಾನ್ಯ ಮುಖ್ಯಮಂತ್ರಿಗಳಿಗೆ ನೀವು ಮನವಿ ಮಾಡಿ ನನ್ನ ಇಲಾಖೆಯಿಂದ ಕೆಲಸ ಮಾಡಿಸೋದಕ್ಕೆ ನಿಮ್ಮ ಜೊತೆಗೆ ಓಕೆ, ನೀವು ರೆಡಿ ಇದ್ದೀರಿ, ತೀರ್ಮಾನ ಸರ್ಕಾರದ ಮಟ್ಟದಲ್ಲಿ ಆಗಬೇಕು ಅಂದು ಅವರೇ ನಿನ್ನೆ ಮಧ್ಯಾಹ್ನ at 2:30 ಅವರಿಗೆ ನಾನು ಹೇಳಿ ಅವಕಾಶಗಳು ಮಾಡಿಕೊಟ್ಟೆ. ಐ ಥಿಂಕ್ ನೀವು ಇದ್ರ ಡಾಕ್ಟರ್ ನಿನ್ನೆ CM ಅವ್ರ ಜೊತೆಗೆ ನೀವು ತಗೊಂಡಿರಲಿಲ್ಲ, ಹೋಗಿ ಅವ್ರು ಕೊಟ್ಟ ಮೇಲೆ ಅದ್ರ ಮೇಲೇ CM ಅವರು ಅವರ ಕೋರಿಕೆ ಮೇಲೆ ಇನ್ಸ್ಟೆಡ್ ಆಫ್ ಹಾಫ್ ಎ ಡೇ ಟಿಲ್ 18th ತಗೊಂಡು 9 days ವರ್ಕಿಂಗ್ ಡೇಸು ಕಳ್ಕೊಳ್ತೀವಿ ನಾವು. ಬಟ್ 240 days ನಮ್ಮ ಹತ್ರ ಇರೋದ್ರಿಂದ ಇನ್ನು 220 days RTI ಆ್ಯಕ್ಟಲ್ಲಿ ನಾನು ಮೀರಕ್ಕಾಗಲ್ಲ, ಅದು ನಾನು ತಪ್ಪಾಗ್ಬಿಡುತ್ತೆ. 220 days ಇಸ್ ಮೈ ಕಂಪಲ್ಸರಿ. ಐ ಥಿಂಕ್ ನ್ಯಾಷನಲ್ RTI ನ್ಯಾಷನಲ್ ಇರೋದು 210 days ಆರ್ 212 days ಇರಬೇಕು, ನಂಗೆ ಗೊತ್ತಿಲ್ಲ, 1 day ಹೆಚ್ಚು ಕಮ್ಮಿ. ವಿ ಆರ್ ಮೋರ್. ಕರ್ನಾಟಕದ RTI ಇದರೊಳಗೆ ನಾವು 220 days ಮಿನಿಮಮ್ ನಾವು ಟೀಚಿಂಗ್ ಕೊಡಬೇಕಾಗುತ್ತೆ. ಅದಕ್ಕೆ ಸೊ ಟೀಚಿಂಗ್ ಎಲ್ಲ ಏನು ತೊಂದರೆ ಇಲ್ಲ, ಅದನ್ನೆಲ್ಲ ವರ್ಕೌಟ್ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳು ಕೊಟ್ಟ ಮೇಲೆ ಹೀ ಟುಕ್ ಎ ಡಿಸಿಷನ್, ಬಿಕಾಸ್ ಹೀ ಇಸ್ ದ ಹೆಡ್ ಫಾರ್ ಯೂಸ್. ನಾನು ತೊಗೊಳೋದಕ್ಕಾಗೋದಿಲ್ಲ. ಅದಕ್ಕೆ ಟೀಚರ್ಸ್ ಅವರಿಂದನೇ ಬಂದಿರೋದ್ರಿಂದ ಅದನ್ನು ಕಳಿಸಿ ಮಾನ್ಯ ಮುಖ್ಯಮಂತ್ರಿಗಳು ಅದ್ರ ಮೇಲೆ ಮೂವ್ ಮಾಡಿರೋದ್ರಿಂದ ಇವತ್ತು ಎಕ್ಸ್ಟೆಂಡ್ ಆಗಿದೆ. ನಾನು ಕೇಳ್ಕೊಳ್ಳೋದಿಷ್ಟೇ, ನಮ್ಮ ರೈಟ್ಸಿಗೆ ಒಬ್ಬ ಭಾರತ ದೇಶದ ಒಬ್ಬ ವ್ಯಕ್ತಿಯಾಗಿ ನಮ್ಮ ರೈಟ್ಸ್ನ ಎಕ್ಸಿಕ್ಯೂಟ್ ಮಾಡಬೇಕಂದ್ರೆ ಸಹಕರಿಸಿ ಸರ್ಕಾರಗಳು ಸಹಕಾರ ಮಾಡೋದಕ್ಕೆ ಹೆಲ್ಪ್ ಮಾಡಿ ಅಂತ ಹೇಳಿ ನಾನು ಕೇಳ್ಬೋದು.
ತುಂಬ ಯು ಸಿ ಅವ್ರನ್ನ ನಾವು ತಗೊಳ್ತಾ ಇಲ್ಲ ಬಿಕಾಸ್ ಅವ್ರದ್ದು ಮೆಡಿಕಲ್ ಲೈಫ್. ಸಿಎಂ ಹೇಳಿದಾರೆ ಅದು ಗೊತ್ತು. ಈಗ ನೀವು ಇದು ಹೇಳಿದ್ರೆ 220 days ಅವೈಲೇಬಲ್ ಇದೆ ಅಂತೇಳಿ. ಈಗ ನಮಗೆ ಈಗ ರೈನ್ ಹಾಲಿಡೇಸ್ ಆಯ್ತು, ಸಿಕ್ಕಾಪಟ್ಟೆ ಮಳೆ ಆಯ್ತು ಈ ಭಾಗದಲ್ಲಿ, ಅದು ಹೋಗಿದೆ. ಅದನ್ನ ಈಗ ಅದನ್ನು ಮೇಕ್ ಓವರ್ ಆಗಬೇಕು. ಈಗ ದಟ್ ಇಸ್ ದಿ ಫಸ್ಟ್ ಸೆಮಿಸ್ಟರ್. ಈಗ 2 ಸೆಮಿಸ್ಟರ್ ಇದು ಇದೆ. ಫಸ್ಟ್ ಸೆಮಿಸ್ಟರ್ ಇನ್ನೂ ಸ್ವಲ್ಪ ಇದು ಇದೆ. ಆಮೇಲೆ ಅದು ಏನು ನಿಮ್ಮ ಅಲ್ಲ ಏನಿದೆ ಸೆಮಿಸ್ಟರ್ ಏನಿದೆ ಹೇಳಿ, ನಾವು ಉತ್ತರ ಕೊಡ್ತೀನಿ. ಅಲ್ಲ, ಈಗ ಫಸ್ಟ್ ಸೆಮಿಸ್ಟರ್ದು ಪೂರ್ತಿ ಆಗಿಲ್ಲ. ಈಗ ಇವ್ರದ್ದು ನಿಮ್ಮ ಈ ಸ್ಕೂಲ್ಸ್ ಸೆಮಿಸ್ಟರ್ ವೈಸ್ ಫಸ್ಟ್ ಸೆಮಿಸ್ಟರ್, ಫಸ್ಟ್ ಟರ್ಮ್ ಸೆಕೆಂಡ್ ಟರ್ಮ್ 2 ಇದೆ. ಹೌದು, ಫಸ್ಟ್ ಟರ್ಮ್ ಸ್ವಲ್ಪ ಉಳಿದಿದೆ ಅಂತ ಟೀಚರ್ಸ್ ಹೇಳಿದ್ರು. ಅಂದ್ರೆ ಈಗ ಹೇಗೆ ಈಗ ರೈನ್ ಹಾಲಿಡೇಸ್ ಆಗಿದೆ. ಈಗ ನಮಗೆ ಉಳಿದಿರೋದು ಈಗ ನೀವು ಡಿಸೆಂಬರ್ದಲ್ಲಿ ಸ್ಟಾರ್ಟ್, ಈಗ ಡಿಸೆಂಬರ್ದಲ್ಲಿ SSLC ಎಕ್ಸಾಮ್ ಅದೆಲ್ಲ ಡಿಸೆಂಬರ್ಗೆ ನೀವು ಇದು ಶುರು ಮಾಡಿ ಪೋರ್ಷನ್ಸ್ ಅವಾಗ ಕಂಪ್ಲೀಟ್ ಮಾಡಬೇಕು. ದೇ ಹ್ಯಾವ್ ಟು ಹೋಲ್ಡ್, ದೇ ಹ್ಯಾವ್ ಟು ಅಗೇನ್ ಗೋ ಇಂಟು. ನಾನು ಹೇಗೆ ಬಿಕಾಸ್ ದಿಸ್ ಕಷ್ಟನೇ ಇಲ್ಲ. ನಾನು ಅದಕ್ಕೆ ಹೇಳ್ತಾ ಇರೋದು 42 ಡೇಸ್ ನಾವೇನು ಟಾರ್ಗೆಟ್ ಮಾಡಿ ನಮ್ಮ ಇತಿಮಿತಿಯಲ್ಲಿದೆ ಅದರಲ್ಲಿ 9 ದಿವಸ ನಾನು ಕಳ್ಕೊಳ್ತಾ ಇರೋದು. ಸೊ ನೀವೇನು ವರಿ ಮಾಡೋಕ್ಕೆ ಹೋಗ್ಬೇಡಿ. ಆಮೇಲೆ ಸೆಮಿಸ್ಟರ್ ಅಲ್ಲ, ದಯವಿಟ್ಟು ಅದು ತಪ್ಪು ಬಾರ್ದು. ಒಂದು ನಿಮಿಷ, 2 ಟರ್ಮ್ಸ್ ಅಲ್ಲ. ಏನಾಗಿದೆ, ಬುಕ್ಸ್ನ ಲೈಟ್ ಮಾಡೋದಕ್ಕೆ ಐ ಡಿವೈಡೆಡ್ ದ ಬುಕ್, ಪಾರ್ಟ್ 1 ಪಾರ್ಟ್ 2. ದಟ್ ಡಸಂಟ್ ಮೀನ್ ದ್ಯಾಟ್ ನಿಮಗೆ ಫಸ್ಟ್ ಸೆಮಿಸ್ಟರಿಗೆ ಈ ಬುಕ್ಕು ಸೆಕೆಂಡ್ ಸೆಮಿಸ್ಟರಿಗಲ್ಲ, ಫಸ್ಟ್ ಸೆಮಿಸ್ಟರ್ ಬುಕ್ನ ಸೆಕೆಂಡಿಗೂ ತೊಗೊಂಡು ಹೋಗ್ತಾ ಇರ್ತಾರೆ. ನಾನು ಬ್ಯಾಗು ಲೈಟ್ ಮಾಡಬೇಕಂತ ಹೇಳಿ ಟೆಕ್ಸ್ಟ್ ಬುಕ್ನ ಡಿವೈಡ್ ಮಾಡಿರ್ತಕ್ಕಂಥದ್ದು. ಸೊ ಯಾವುದೇ ಟೀಚರು ಕೂಡ ಈ ಥರ ಕೊಡಬಾರ್ದು ಅಂಥೇಳಿ ಟೀಚರ್ಸ್ ಅಸೋಸಿಯೇಷನಿಂದನೇ ನಾನು ಕಮಿಟ್ಮೆಂಟ್ ತಗೊಂಡು ನಾನು ಮೂವ್ ಮಾಡಿದ್ದು. ಅದಕ್ಕೆ ನಾನು ಹೇಳ್ತಾ ಇದ್ದಿಲ್ಲ, ಮೊನ್ನೆ ನನಗದು ಬಂದಿರಲಿಲ್ಲ. ಯಾರಿಗೆ? ಶಿಕ್ಷಕರಿಂದ ಬಂದಿರಲಿಲ್ಲ. ಶಿಕ್ಷಕರಿಗೆ ಆಪ್ಷನ್ ನಾವು ಕೊಟ್ಟಾಗ A and B, one is half a day and one is holiday. ಅವರು ದೇ ಆಪ್ಟೆಡ್ ಹಾಲಿಡೇ ಬಿಕಾಸ್ ಕೆಲವರು ಈ ಸರ್ಕಾರಕ್ಕೆ ಸಹಕಾರ ಮಾಡಿದ್ದಾರೆ, ಕಷ್ಟಪಟ್ಟಿದ್ದಾರೆ. ಒಂದೇ ದಿವಸದೊಳಗೆ 60 ಜನರು 70 ಜನರಿಗೆ ಹೋಗಿ ಸಮೀಕ್ಷೆನ ಮಾಡಿದ್ದಾರೆ. ಇಲ್ಲಿ ಗೊಂದಲ ಯಾಕಿದೆ ಅಂಥೇಳಿ ಇನ್ನೊಂದು ದಿವಸ ಬೇಕಾದ್ರೆ ಪೊಲಿಟಿಕಲ್ ಆಗಿ ನಾವು ಪಬ್ಲಿಕಲ್ಲಿ ಸ್ಪೀಚ್ ಮಾಡ್ತೀವಿ, ಬೇಡ ಅದು. ಯಾಕೆಂದರೆ ಈ ಟೈಮಲ್ಲಿ ನಾವು ಮಾತಾಡಿಬಿಟ್ರೆ ಬೇರೆ ಬೇರೆ ರೀತಿಯಲ್ಲಿ ಉತ್ತರ ಕೊಡ್ಕೊಂಡು ಜನರಿಗೆ ಗೊಂದಲ ಕೊಡೋದಕ್ಕೆ ಹೋಗೋದಿಲ್ಲ. ಆ್ಯಸ್ ಫಾರ್ as ಟೀಚಿಂಗ್ ಇಸ್ ಕನ್ಸರ್ನ್, ಟೇಕ್ ಗ್ಯಾರಂಟಿ ಆ್ಯಸ್ ಅ ಶಿಕ್ಷಣ ಸಚಿವನಾಗಿ ಯಾವುದೇ ಥರದ ತೊಂದರೆ ಶಿಕ್ಷಣಕ್ಕೆ ಮಕ್ಕಳಿಗೆ ಶಿಕ್ಷಣವನ್ನು ಕೊಡೋದ್ರಲ್ಲಿ ಯಾವುದೇ ಥರದ ತೊಂದರೆ 100ಕ್ಕೆ 100 ಇರೋದಿಲ್ಲ. ಅದನ್ನು ಟೀಚರ್ಸ್ ಅವ್ರ ಜೊತೆಗೆ ಮಾತಾಡಿ ನಾನು ಇಲ್ಲ ಮೈಸೂರು ಪಿಕಪ್ ಆಗುತ್ತೆ. ಹಾಂ, ಹಾಂ, ಮಾಡ್ತೀವಿ ಅಂಥೇಳಿ ನಿನ್ನೆ ಅವ್ರ ಮೇಲೆ ಆ್ಯಕ್ಷನ್ ತೊಗೋಬೇಕಂತ ಬ್ಯಾಂಗ್ಳೂರಾಗಲಿ ಬೇರೆ ಕಡೆ ಹೇಳಿದ್ದಾರೆ. ಆಮೇಲೆ ಇನ್ನೊಂದು ತಮ್ಮ ಮಾಹಿತಿಗೆ, ದೇ ಸ್ಟಾರ್ಟೆಡ್ ಓನ್ಲಿ ಆನ್ 3rd, ಇಫ್ ಯು ಡೋಂಟ್ ಮೈಂಡ್. 4th, ದೇ ಸ್ಟಾರ್ಟೆಡ್ ಆನ್ 4th. ದೇ ಡಿಂಟ್ ಸ್ಟಾರ್ಟ್ ಆನ್ 22nd ಇಂದ 25th ಅಚೀವ್ಮೆಂಟ್ ವಾಸ್ ಓನ್ಲಿ ಆವ್ರೇಜ್ ಅಂಡರ್ 2%. ಇಡೀ ಸ್ಟೇಟಲ್ಲಿ ನಾ ಹೇಳೋದು, ಕೆಲವು 0 ಪಾಯಿಂಟ್ ಇನ್ಕ್ಲೂಡಿಂಗ್ ಶಿವಮೊಗ್ಗ ಆಲ್ಸೋ, ಬರೀ 2% ಬಿಕಾಸ್ ಟೆಕ್ನಿಕಲ್ ಪ್ರಾಬ್ಲಮ್ ಇತ್ತು. ಟೆಕ್ನಿಕಲ್ ಪ್ರಾಬ್ಲಮ್ ಟೀಚರ್ಸಿಂದ ಅಲ್ಲ, ಆ್ಯಪ್ ಪ್ರಾಬ್ಲಮ್ಮು, ಕೆಲವು ಕಮ್ಯುನಿಕೇಷನ್ ಪ್ರಾಬ್ಲಮ್ಮು, ಎಲ್ಲದೂ ಕೂಡ. ಈ ಕಡೆ ಭಾಗದಲ್ಲಿ ಒಂದು ಮೇನ್ ಪ್ರಾಬ್ಲಮ್ ಏನು ಅಂದರೆ, ತಮ್ಮಲ್ಲಿ ಗಮನಕ್ಕೆ ನಾನು ಹೇಳಬೇಕಾಗ್ತದೆ, ಗೌರ್ಮೆಂಟ್ ಟೀಚರ್ಸು ಸ್ವಲ್ಪ ಕಮ್ಮಿನೇ. ಯಾಕಂದರೆ ಇಲ್ಲಿ ಪ್ರೈವೇಟ್ ಎಜುಕೇಷನ್ ಸಿಸ್ಟಮ್ಸ್ ಕೂಡ ಫ್ರಂಟ್ ಲೈನಲ್ಲಿ ಇರೋದ್ರಿಂದ ನಮಗೆ ಟೀಚರ್ಸ್ ಕೊರತೆ ಇತ್ತು. ಆಮೇಲೆ ಹೈಸ್ಕೂಲ್ ಟೀಚರ್ಸ್ ತೊಗೊಂಡ್ವಿ. ಅದಾದಮೇಲೆ ಬೇರೆ ಬೇರೆ ಆಫೀಸರ್ಸ್ನು ಕೂಡ ಯೂಸ್ ಮಾಡ್ತಾ ಇದ್ದಾರೆ. ಸೊ ನೀವು 3-4 ಡಿಪಾರ್ಟ್ಮೆಂಟ್ ಮಿಕ್ಸ್ ಆದ ತಕ್ಷಣ ಸ್ವಲ್ಪ ಕೋರ್ಡಿನೇಷನ್ಗೆ ಸ್ವಲ್ಪ ಹೊರತಾ ಬೀಳುತ್ತೆ. ಯಾಕೆಂದರೆ ಟೀಚರ್ಸ್ ಆರ್ ಎಕ್ಸ್ಪರ್ಟ್ಸ್, ಇದನ್ನೆಲ್ಲ ಮಾಡೋದಕ್ಕೆ ಭಾಳ ಎಕ್ಸ್ಪರ್ಟ್ಸು. ಸೊ ಈಗ ಅದನ್ನು ಕ್ಲೀನಾಗಿ ಒಳ್ಳೆ ರೀತಿಯಲ್ಲಿ ಇದೆಲ್ಲರೂ ಕೂಡ DC ಅವರು ಅವರೆಲ್ಲ ಸಪ್ರೇಟಾಗಿ DC ಅವರ ಜೊತೆಗೆ CM ಅವರು ಕೂಡ ಮಾತಾಡಿ ಅವ್ರ ಜೊತೆಗೆ ಮಾಡಿರೋದು. ಸೊ ಬ್ಯಾಂಗ್ಳೂರ್ ಇಸ್ ಓನ್ಲಿ ಆನ್ 4th ಮಾತ್ರ. ನಿನ್ನೆ ಮೊನ್ನೆ ಉಪಮುಖ್ಯಮಂತ್ರಿಗಳು ಕೂಡ BCಯಲ್ಲಿ ಇದ್ದರು, ಅವರು ಕೂಡ ಕಮಿಟ್ಮೆಂಟ್ ಕೊಟ್ಟಿದ್ದಾರೆ ಸರ್ಕಾರಕ್ಕೆ. ಐ ಡೋಂಟ್ ಥಿಂಕ್ ದೇ ವಿಲ್ ಎಕ್ಸ್ಟೆಂಡ್. ಆಮೇಲೆ ಅದಕ್ಕೆ ನಾನು ಒಂದು ಹೇಳಿದ್ದೀನಿ, ಇನ್ಮೇಲೆ ನಮ್ಮ ಟೀಚರ್ಸ್ನ ನಾವು ಕೊಡೋದಕ್ಕಾಗೋದಿಲ್ಲ. ಬಟ್ ದೇ ಕ್ಯಾನ್ ಹ್ಯಾವ್ ಆನ್ಲೈನ್ ಆ್ಯಪ್ಸ್, ಆನ್ಲೈನ್ ಸಿಸ್ಟಮ್. ಹಳ್ಳಿ ಕಡೆಯಲ್ಲಿ ಗ್ರಾಮ ಪಂಚಾಯತಿಯಲ್ಲಿ ವಿಲೇಜ್ ಅಕೌಂಟೆಂಟು ಮತ್ತು PDOs ಇವರೆಲ್ಲ ಇರ್ತಾರೆ. ಟಾರ್ಗೆಟೆಡ್ ಯಾರು ಇರಲ್ಲ ಅಂತ ಕ್ಲೀನಾಗಿ ಕಣ್ಣಿಗೆ ಕಾಣಿಸುತ್ತೆ. ಯಾಕೆಂದರೆ ಒಬ್ಬೊಬ್ರಿಗೆ 150 ಕೊಟ್ಟಿರೋದ್ರಿಂದ
ಒಂದು 5-10 ಒಂದು 2-3 ಇಂಥವ್ರು ಇರ್ತಾರೆ. ಅದನ್ನ ಈಸಿಯಾಗಿ ಅವರೇ ಮಾಡ್ಬೋದು. ಆನ್ಲೈನಲ್ಲೂ ಮಾಡಿಸ್ಬೋದು. ಆನ್ಲೈನು ಬೆಂಗಳೂರಲ್ಲಿ ಸ್ವಲ್ಪ ಫೋರ್ಸ್ ಪಬ್ಲಿಸಿಟಿನ ಕೊಟ್ಟು ಮಾಡಿ ಅಂತ ಮಾನ್ಯ ಮುಖ್ಯಮಂತ್ರಿಗಳಿದ್ರು. ಉಪಮುಖ್ಯಮಂತ್ರಿಗಳು ಅವರೇ ಇನ್ಚಾರ್ಜ್ ಇರೋದ್ರಿಂದ ನಾನೇ ಸ್ವಲ್ಪ ಮೇಯ್ನಾಗಿ ಫ್ರಂಟ್ ಲೈನಲ್ಲಿ ನೋಡಿ ಮಾಡ್ತೀವಿ. ಸಮೀಕ್ಷೆಯಲ್ಲಿ ನಾನು ತಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ, ಮ್ಯಾಂಗ್ಳೂರಲ್ಲಿ ದೇರ್ ಇಸ್ ಸಮಸ್ಯೆ ಬಿಕಾಸ್ ಮೋಸ್ಟ್ ಆಫ್ ದೆಮ್ ಆರ್ ನಾಟ್ ಹಿಯರ್. ತಮಗೆ ಗೊತ್ತಿದೆ, ಕೆಲವು ಸತಿ ಇರೋದಿಲ್ಲ. ಅವ್ರು ಪ್ರಾಪರ್ಟಿ ತೊಗೊಂಡಿರ್ತಾರೆ, ಹೊರಗಡೆ RR ನಂಬರ್ ಇರುತ್ತೆ, ಎಲ್ಲ ಇರುತ್ತೆ, ಅಬ್ರಾಡಲ್ಲಿ ಇರ್ತಾರೆ, ಕಮ್ಯುನಿಕೇಷನ್ನೇ ಫುಲ್ ಕಟ್ ಆಫ್ ಆಗಿಬಿಡ್ತಾರೆ. ಆವಾಗ ತೊಗೊಳೋದಕ್ಕೆ ಕಷ್ಟ. ಸೇಮ್ ಥಿಂಗ್ ಇನ್ ಬ್ಯಾಂಗ್ಳೂರು ಆಲ್ಸೋ. ಅದೇ ಗ್ರಾಮೀಣ ಭಾಗದಲ್ಲಿ ಹಾಗಲ್ಲ. ಯಾರೋ ಒಬ್ಬರು ಅವ್ರ ಮನೇಲಿ ಯಾರೋ ಒಬ್ರು ಇರ್ತಾರೆ. ಈಗ ನನ್ನ ಕಸಿನಿಗೆ ಹೇಳಿಬಿಟ್ಟೆ, ನೋಡಪ್ಪ 7ನೇ ತಾರೀಕು ಮುಗಿಸಿದ್ರು ಕೊಡಬೇಕು, ನೀವು ಕೊಟ್ಬಿಟ್ಟು ನಮ್ಮಲ್ಲೆಲ್ಲರೂ ಕೊಡಿ ಅಂತ ಹೇಳಿ ನಾವು ಹೋಗಿ ನಿನ್ನೆ ಹೋಗಿ ಎಂಡಾರ್ಸ್ ಮಾಡಿ ಬಂದುಬಿಟ್ಟೆ ಅದನ್ನ. ಸೊ ಈ ಥರ ವಿಚಾರಗಳಿದ್ದಾಗ ನಮಗೆ ಆಸಕ್ತಿ ಇತ್ತು, ನನಗೆ ಆಸಕ್ತಿ ಇತ್ತು, ನಾವು ಹೋಗಿ ಬಂದೆ. ಕೆಲವು ಸತಿ ಏನಾಗುತ್ತೆ, ಕೆಲವರು ನೆಗ್ಲೆಕ್ಟ್ ಮಾಡ್ತಾರೆ, ಇಲ್ಲ ಅಂಥೇಳಿ. ನೆಗ್ಲೆಕ್ಟ್ ಮಾಡಬೇಡಿ ಅನ್ನೋದೇ ನಾನು ರಿಕ್ವೆಸ್ಟ್ ಮಾಡ್ತಾ ಇರೋದು. ಇಟ್ ಈಸ್ ಅವರ್ ರೈಟ್ಸ್. ಸರ್ಕಾರಗಳಿಗೆ ಮಾಹಿತಿ ಕೊಟ್ಟ ಮೇಲೆ ಸರ್ಕಾರಗಳು ಮಾಡಲಿಲ್ಲ ಅಂದರೆ ನಾವು ಕೇಳೋಕ್ಕೆ ಒಂದು ಹಕ್ಕು ಬರ್ತದೆ. ಎಷ್ಟೊಂದು ಸತಿ ಓಟೆ ಮಾಡಿದೆ ಮಾತಾಡೋದು ಜಾಸ್ತಿ ಮಾಡಿಬಿಟ್ರೆ ನಮ್ಮ ದೇಶದೊಳಗೆ ಅಂಥವ್ರು ಇದ್ದಾರೆ. ಆದರೆ ಇದನ್ನು ನಾನು ಹೇಳೋದು ಓಟು ಕಡ್ಡಾಯ ಮಾಡಬೇಕು, ನೋಟಾಗೆ ಹಾಕಲಿ. ಸಭೆ ಅಲ್ಲ, ಸಭೆಯಲ್ಲಿ ನೀವು ಎಲ್ಲ ಬಂದಿರೋದ್ರಿಂದ ಒಂದು ಆಲ್ಮೋಸ್ಟ್ 70% ಆಗಿದೆ. ಸಭೆದು ಹೆಡ್ ಚರ್ಚೆನ ಮಾನ್ಯ ಸುದರ್ಶನ್ ಅವರಿಗೆ ಮೋರ್ ಇನ್ ಡೀಟೇಲ್. ನನಗೆ ಸಮೀಕ್ಷೆಗೆ ಕೆನ್ ಐ ಕಮ್ ಔಟ್ ಆಲ್ಸೋ ಆ್ಯಂಡ್ ಟೆಲ್, ನನಗೆ ಈ ಹಿಂದುಳಿದ ವರ್ಗದ್ದು ಅಲ್ಲ ಏನಾಗ್ತಾ ಇದೆ, ಆ್ಯಸ್ ಅ ಮಿನಿಸ್ಟರ್ ಬಂದು ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ. ನನಗೆ ಹೊರಗಡೆ ಉತ್ತರ ಕೊಡ್ತೀನಿ. ಯಾಕೆ ಅಂತ ಹೇಳ್ತೀನಿ. ನನಗೆ ನಿಮ್ಮ ಸಹಕಾರ ಬೇಕಾಗಿರೋದು. ನಮ್ಮ ಎಲ್ಲ ಮುಖಂಡರು ನಾವೇನು ಈ ಭಾಗದಲ್ಲಿ ಬಂದಿದ್ದಾರೆ, ನಮ್ಮ ಇಂಟರ್ನಲ್ ಪಾರ್ಟಿಯಲ್ಲಿ ಈ ಜವಾಬ್ದಾರಿಯನ್ನು ನಮಗೆ ಕೊಟ್ಟಿದ್ದಾರೆ. ನಾನೊಬ್ಬರು ಮಾಡ್ತಾ ಇರೋದಲ್ಲ, ನನಗೆ ನೀನು ಉಸ್ತುವಾರಿ ನೋಡು ಅಂತೇಳಿ. ಐ ಆಮ್ ಜಸ್ಟ್ ಎ ವರ್ಕರ್ ಹಿಯರ್. ಸೊ ಎಲ್ಲರೂ ನಾವು ಸೇರಿರೋದ್ರಿಂದ ಇದಕ್ಕೆ ನಾನು ಮನ್ನಣೆ ಕೊಡಿ ಅಂತ ಹೇಳಿ. ಆ್ಯಸ್ ಫಾರ್ ಸಮೀಕ್ಷೆಯನ್ನು ಹೆಚ್ಚು ಬೇಕಾದರೆ ನಿನ್ನೆ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಪ್ರೆಸ್ ಮಾಧ್ಯಮನ ಗೋಷ್ಠಿ ಮಾಡಿರೋದ್ರಿಂದ ನಾ ಹೇಳೋದು ತಪ್ಪಾಗ್ಬೋದು ಅಂತ ಹೇಳಿ. ಬಟ್ ಇದ್ದರೆ ನಾನು ಬೇಕಾದ್ರೆ ಐ ಕ್ಯಾನ್ ಕಮ್ ಔಟ್ ಇಫ್ ಯು ಡೋಂಟ್ ಮೈಂಡ್. ಈಗ ಸುದರ್ಶನ್ ಸರ್ ಅವ್ರಿಗೆ ಕೊಡ್ತೀನಿ. ಪ್ಲೀಸ್ ಹೆಲ್ಪ್ ಅಸ್ ಔಟ್ ಇನ್ OBC. ಹೌದು ಹೌದು. ಮಾನದಂಡ ಸಮೀಕ್ಷೆಯಲ್ಲಿ ಬರುವಂತ ಮಾನದಂಡ ಅವರು ಯಾವ್ಯಾವ ಕ್ಷೇತ್ರಗಳಲ್ಲಿ ಏನು ಈಗ ಸಮೀಕ್ಷೆ ನಡೀತಾ ಇದೆಯಲ್ಲ, ಅದರ ಆಧಾರದ ಮೇಲೆ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಅವರು ಅಬ್ಸರ್ವೇಷನ್ಸ್ ಮಾಡಿ ರೆಕಮೆಂಡೇಶನ್ಸ್ ಮಾಡ್ತಾರೆ. ಅದು ಆಗುತ್ತೆ, ಅದು ಬೇಸಿಸ್ ಆಗುತ್ತೆ. ಅದರ ಆಧಾರದ ಮೇಲೆ ಸರ್ಕಾರಗಳು ಕಾರ್ಯಕ್ರಮಗಳನ್ನ, ಕಾನೂನುಗಳನ್ನ ಮಾಡಿಕೊಡ್ಬೇಕು ಅನ್ನುವಂಥದ್ದೇ ಉದ್ದೇಶ. ಯಾವ ಗೊಂದಲಗಳು ಇಲ್ಲ. ಗೊಂದಲಗಳು ಯಾರು ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಕೆಲವು ರಾಜಕೀಯ ಉದ್ದೇಶಗಳಿಗೋಸ್ಕರ ಗೊಂದಲ ಮಾಡ್ತಿದ್ದಾರೆ. ಆದ್ರೆ ಜನಸಾಮಾನ್ಯರು ಯಾರು ಕೂಡ ಗೊಂದಲಗಳಲ್ಲಿ ಇಲ್ಲ, ಗೊಂದಲ ಮಾಡ್ತಿಲ್ಲ. ಇನ್ಫ್ಯಾಕ್ಟ್ ಯು ವೋಂಟ್ ಬಿಲೀವ್ ಇಟ್, ಕೆಲವು ಕಡೆಗೆ ನಾನು ತಮ್ಮ ಮಾಹಿತಿ ಕೊಡ್ತೀನಿ. ಇಟ್ಸ್ ಅ ಫ್ಯಾಕ್ಟ್. ಯು ಕ್ಯಾನ್ ಆಸ್ಕ್ ಇದ್ದಾರೆ, ಬನ್ನಿ ಅಂದಿದ್ದಾರೆ. ಇಟ್ಸ್ ಅ ಫ್ಯಾಕ್ಟ್. ಯಾಕೆಂದರೆ ನಾನು ಉಸ್ತುವಾರಿ ಸಚಿವನಾಗಿ ನನ್ನ DC ಅವ್ರು ಏನು ಹೇಳ್ತಾರೆ, ಹೆಂಗ್ ನಡೀತಾ ಇದೆ ಎಲ್ಲ ನಮ್ಮ ಮಿನಿಸ್ಟರ್ಸ್ ತಾವೇ ನೋಡ್ತಾ ಇದ್ರೆ ಇವೆಲ್ಲ ಪ್ರಮುಖವಾದಂತ ಪತ್ರಿಕೆಗಳಲ್ಲೂ ಕೂಡ ಬಹುತೇಕ ಸಮುದಾಯಗಳು ಕೂಡ ಅಡ್ವರ್ಟೈಸ್ಮೆಂಟ್ ರೂಪದಲ್ಲೇ ಮನವಿ ಮಾಡ್ಕೊಳ್ತಾ ಇದ್ದಾರೆ. ಎಲ್ಲರೂ ಕೂಡ ಸಮೀಕ್ಷೆಗಳಲ್ಲಿ ಭಾಗವಹಿಸಿ ಮತ್ತೆ ಧರ್ಮ ಹೀಗೆ ಬರ್ಕೊಳ್ಳಿ, ಜಾತಿ ಹೀಗೆ ಬರ್ಕೊಳ್ಳಿ ಅಂತ ಹೇಳಿ ಅವರು ಕೂಡ ಪ್ರತಿ ದಿವಸ ನೀವೇ ಪ್ರಿಂಟ್ ಮಾಡ್ತಿದ್ದೀರಿ, ಜಾಹೀರಾತು ರೂಪದಲ್ಲೇ ತಾವು ಕೂಡ ಪ್ರಕಟಿಸ್ತಾ ಇದ್ದೀರಿ. ಹಾಗಾಗಿ ಜನರಲ್ಲೂ ಕೂಡ ಜಾಗೃತಿ ಬಂದಿದೆ. ಈಗ ಏನು ಅಲ್ಲೊಂದು ಇಲ್ಲೊಂದು ಗೊಂದಲ ಇತ್ತು, ಇವತ್ತು ಯಾವ ಗೊಂದಲಗಳು ಕೂಡ ಕಂಡು ಬರ್ತಾ ಇದೆ. ಬ್ಯಾಕ್ವರ್ಡ್ ಕ್ಲಾಸಸ್ ಕಮಿಷನ್ when they are doing a survey, ಇದಕ್ಕೆ it's an agency which is doing educational survey ಅಂದಾಗ see your backward class ಅಲ್ಲದೇನೆ ಉಳಿದವನ್ನೆಲ್ಲರೂ ತಗೊಂಡಿದ್ದಾರೆ. see what has been mentioned now is it's across, it's an agency, ಎಲ್ಲರದ್ದು ತಗೋತಾ ಇದ್ದಾರೆ. ಅಂದ್ರೆ see ನೋಡಿ ಸರ್, ಸಮೀಕ್ಷೆ ಮಾಡ್ಲಿಕ್ಕೆ ಯಾವ್ದಾದ್ರು ಒಂದು ಏಜೆನ್ಸಿ ಬೇಕಲ್ಲ. ಸೊ ಅದಂತ ಇಲ್ವಾ ನೀವೇ ಅಂತ. ಈಗ ಸಮೀಕ್ಷೆ ಯಾವುದು, ಈ ಹಿಂದುಳಿದ ವರ್ಗ 200 ಇದು ಹೇಳಿದ್ರಲ್ಲ, ಇದು ಇದೆ ಎಲ್ಲರಿಗೂ ಸಮೀಕ್ಷೆ. ನಾನು ಪ್ರಾರಂಭದಲ್ಲೇ ಹೇಳಿದೆ, ಇದು ಹಿಂದುಳಿದವರಿಗೆ ಸೀಮಿತವಾಗಿ ನಡೀತಾ ಇರುವಂತಹ ಸಮೀಕ್ಷೆ ಅಲ್ಲ. ಕರ್ನಾಟಕದ 7 ಕೋಟಿ ಜನರಿಗೆ ಸಂಬಂಧಪಟ್ಟಂತ ಸಮೀಕ್ಷೆ ನಡೀತಾ ಇರುವಂತದ್ದು. ಅಷ್ಟೇನೆ ಮಾಹಿತಿಯನ್ನ ತೆಗೆದುಕೊಳ್ಳುವಂಥದ್ದು. ಯಾರು ಯಾವ ಕ್ಷೇತ್ರದಲ್ಲಿ ಅವಕಾಶಗಳನ್ನ ಪಡ್ಕೊಂಡಿದ್ದಾರೆ, ಪಡ್ಕೊಂಡಿಲ್ಲ, ಅದರ ಆಧಾರದ ಮೇಲೆ ಅಂಕಿಅಂಶಗಳು ಏನ್ ಬರ್ತವೆ ಅದರ ಮೇಲೆ ಅವರ ಅಬ್ಸರ್ವೇಷನ್ಸ್, ರೆಕಮೆಂಡೇಶನ್ಸ್ ಅನ್ನು ಮಾಡ್ಕೊಳ್ಳುವಂಥದ್ದು. 2-3 ಸಮುದಾಯಗಳನ್ನು ಹೊರತುಪಡಿಸಿದ್ರೆ ಕರ್ನಾಟಕದಲ್ಲಿ ಎಲ್ಲರೂ ಕೂಡ ವಿವಿಧ ಕ್ಯಾಟಗರಿಗಳಲ್ಲಿ ಸೌಲಭ್ಯಗಳನ್ನು ಪಡಿತಾ ಇದ್ದಾರೆ. ವಿವಿಧ ಕ್ಯಾಟಗರಿಗಳಲ್ಲಿ ಸಮುದಾಯಗಳನ್ನ ಮೀಸಲಾತಿ ಸೌಲಭ್ಯಗಳನ್ನ 2-3 ಸಮುದಾಯಗಳನ್ನು ಹೊರತುಪಡಿಸಿ ಆಗಿರ್ತಾರೆ. ಅವ್ರಿಗೂ ಕೂಡ ಕೇಂದ್ರ ಸರ್ಕಾರ ಜಾರಿಗೆ ತಂದಿದೆ ಎಕನಾಮಿಕಲಿ ವೀಕರ್ ಸೆಕ್ಷನ್ ಅಂತ ಹೇಳಿ.
ಉಳಿದಂತ 2-3 ಸಮುದಾಯಗಳಿಗೆ ಈಗ ಸುಮಾರು 60 ಕ್ವಶನ್ಸ್ ಎಲ್ಲ ಇದು ಕೇಳಬೇಕಾದ್ರೆ ಈಗ ಹೇಳಿ ಸರ್. ಈ ಮಾನದಂಡ ಏನಿದೆ ಹಾ ರಾಜಕೀಯ ಪಕ್ಷದಲ್ಲಿ ಅಧಿಕಾರಕ್ಕೂ ಬರ್ಲಿಕ್ಕೆ ಮತ್ತೆ ಅಧಿಕಾರ ಬರ್ಲಿಕ್ಕೂ ಸಹ ಈ ಮಾನದಂಡ ಇದಾಗುತ್ತೆ, ಅಪ್ಲೈ ಆಗುತ್ತಾ? ಇದು ರಾಜಕಾರಣಕ್ಕೆ ಸೀಮಿತವಾಗಿರುವಂತದ್ದು ಅಷ್ಟೇ ಅಲ್ಲ, ಇದು ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ರಾಜಕೀಯವಾಗಿ ವಿವಿಧ ಕ್ಷೇತ್ರಗಳಲ್ಲಿ ಯಾರೆಲ್ಲ ಅವಕಾಶಗಳು ಬಂದಿದ್ದಾರೆ, ಯಾರೆಲ್ಲ ಅವಕಾಶದಿಂದ ವಂಚಿತರಾಗಿದ್ದಾರೆ ಅಂತ ಹೇಳಿ ತಿಳ್ಕೊಳ್ತಕ್ಕಂಥ ಸಮೀಕ್ಷೆ ಇದು. ಅಲ್ಲಿ ಈ ಪ್ರಶ್ನಾವಳಿಗಳು ಏನಿದ್ದಾವೆ ಇದಕ್ಕೇನು ಯಾರು ಎನುಮರೇಟರ್ಸ್ ಏನೂ ಒತ್ತಾಯ ಮಾಡಿಲ್ಲ. ನೀವು ಏನು ಮಾಹಿತಿ ಕೊಟ್ಟರೆ ಬರ್ಕೊಳ್ತಾರೆ, ಮಾಹಿತಿ ಕೊಡ್ಲಿಲ್ಲ ಬ್ಲಾಂಕ್ ಬಿಟ್ಕೊಂಡು ಹೋಗ್ತಾರೆ, ಕೈ ಹಿಡಿದು ಹೀಗೆ ಯಾರು ಬರೆಸ್ತಾ ಇಲ್ಲ. ಆದ್ರೆ ಒಂದು ಸರ್ಕಾರಕ್ಕೆ ಒಂದು ಸಮೀಕ್ಷೆ ಬೇಕಲ್ಲ, ಮಾಹಿತಿ ಬೇಕಲ್ಲ. ಯಾವ ಕಾನೂನು ಹ್ಯಾಕ್ ಮಾಡಬೇಕು, ಇವರು ಶೋಷಿತರಿಗೆ ಯಾಕೆ ಕಾರ್ಯಕ್ರಮಗಳನ್ನು ಮಾಡಬೇಕು, ಹಿಂದುಳಿದವರಿಗೆ ಹ್ಯಾಕ್ ಮಾಡಬೇಕು, ಬೇರೆ ಸಮುದಾಯಗಳಲ್ಲಿರುವಂತಹ ಬಡವರಿಗೆ ಏನು ಕಾರ್ಯಕ್ರಮಗಳನ್ನು ಕೊಡಬೇಕು, ಬೇರೆ ಮುಂದುವರೆದಿರುವಂತಹ ಸಮುದಾಯಗಳಲ್ಲಿ ಅಲ್ಲಿ ಬಡವರು ಇಲ್ಲ ಅಂತ ನಾವು ಯಾರು ಹೇಳ್ತಿಲ್ಲ, ಅಲ್ಲಿನ ಬಡವರಿಗೆ ಏನು ಕಾರ್ಯಕ್ರಮಗಳು ಕೊಡಬೇಕು. ಹಾಗಾದ್ರೆ ಕೊಡ್ಬೇಕಾದ್ರೆ ಒಂದು ಮಾಹಿತಿ ಬೇಕಲ್ಲ, ಆ ಮಾಹಿತಿ ಅಂಕಿಅಂಶಗಳು ಬೇಕಲ್ಲ. ಹಾಗಾಗಿ ಸಮೀಕ್ಷೆ ನಡೀತಾ ಇರುತ್ತೆ. ಈಗ ಎಲ್ಲಾ ಕ್ವಶನ್ಸ್ ಆನ್ಸರ್ ಮಾಡ್ಬೇಕು ಅಂತ ಹೇಳ್ತೇವೆ, ಬಟ್ ಈಗ ನೀವು ಆನ್ಲೈನ್ ದಲ್ಲಿ ತಗೋಬೇಕಾದ್ರೆ ಬಿಟ್ರೆ ಅದು ವಾಪಸ್ ಮುಂದೆ ಹೋಗಲ್ಲ. ಅಂದ್ರೆ ಈಗ ಅದೇನ್ ಯು ಅನ್ನ ಆನ್ಸರ್ ಅಂತ ಬರುತ್ತೆ, you any answer for that? ಇದರಲ್ಲಿ ಈ ಸಿಸ್ಟಮ್ ಹಾಗೆ ಇರೋದು. You don't have to answer. ಮುಂದೆ ಹೋಗಲ್ಲ. ನಿಲ್ ಅಂತ ಮಾಡ್ಕೊಳುತ್ತೆ, ಇದು ಅನೌನ್ಸರ್ ಅಂತ ಮಾಡ್ಕೊಳುತ್ತೆ. ಸಮಾವೇಶ ಅಂದ್ರೆ ಈಗಾಗಲೇ ಬಹಳಷ್ಟು ಸಮಾವೇಶಗಳು ಬಂದಿದೆ, ಇನ್ನು ಯಾವಾಗ ಸಮಾವೇಶ ಮಾಡ್ತೀರಿ, ಯಾವಾಗ ನೋಡಿ, ಇಟ್ಸ್ ಕಂಟಿನ್ಯೂಸ್ ಒನ್. ಜಾಗೃತಿ ಇರುವಂತದ್ದು, ಸಂಘಟನೆ ಮಾಡುವಂತದ್ದು, ಇಟ್ಸ್ ಕಂಟಿನ್ಯೂಸ್ ಒನ್. ಜಾಗೃತಿಗೆ ಅದಕ್ಕೆ ಸಮಯ ಲಿಮಿಟ್ ಮಾಡಕ್ಕಾಗತ್ತಾ? ಸಂಘಟನೆಗೆ ಡೆಡ್ಲೈನ್ ಹಾಕೊಳಕ್ಕಾಗತ್ತಾ? ನಿರಂತರವಾಗಿ ಬೇರೆ ಬೇರೆ ವಿಷಯಗಳು ನಮ್ಮ ಮುಂದೆ ಬರ್ತಾನೆ ಇರುತ್ತೆ. ಜಾಗೃತಿ ಮಾಡೋದಕ್ಕೆ, ಸಂಘಟನೆ ಮಾಡೋದಕ್ಕೆ, ಅದು ಇನ್ನು ಹೆಚ್ಚಿನ ರೀತಿಯಲ್ಲಿ ಆಗ್ಬೇಕು ಅನ್ನೋದಕ್ಕೆ ದಟ್ಸ್ ಎ ಕಂಟಿನ್ಯೂಸ್, ದಟ್ ವಿಲ್ ಬಿ ಎ ಕಂಟಿನ್ಯೂಸ್. ಸಭೆಯ ನಿರ್ಣಯ ಸಭೆಯ ನಿರ್ಣಯ ಬಾಯಿ ಮುಚ್ಕೊಂಡಿರೋ ಕೇಳಿದ್ದಾರೆ, ಸಭೆಯ ನಿರ್ಣಯಗಳು ಹೇಳಿ. ಬಾಯಿ ಮುಚ್ಕೊಂಡಿರೋ ನೋಡಿ ಇವ್ರೆ, ಈಗ ಅದು ಡೈವರ್ಟ್ ಮಾಡುವಂತದ್ದು ಬೇಡ. ಅದಕ್ಕೆ AICC ಇದೆ, ಶಾಸಕರಿದ್ದಾರೆ, ಮುಖ್ಯಮಂತ್ರಿಗಳಿದ್ದಾರೆ, AICC ಅಧ್ಯಕ್ಷರಿದ್ದಾರೆ, ಅವರು ಅದಕ್ಕೆ ಉತ್ತರವನ್ನ ಮಾಡ್ತಾರೆ. ಈಗ ಅವರು ಮುಖ್ಯಮಂತ್ರಿಗಳಾಗಿದ್ದಾರೆ, ಮುಖ್ಯಮಂತ್ರಿಗಳಾಗಿ ತಮ್ಮ ಜವಾಬ್ದಾರಿಗಳು ಏನಿದ್ದಾವೆ, ಮುಖ್ಯಮಂತ್ರಿಗಳಾಗಿ ಸಿದ್ದರಾಮಯ್ಯನವರಿದ್ದಾರೆ, ಉಪಮುಖ್ಯಮಂತ್ರಿಗಳಾಗಿ ಶಿವಕುಮಾರ್ ಅವರಿದ್ದಾರೆ, 34 ಜನ ಸಚಿವ ಸಂಪುಟದ ಸದಸ್ಯಗಳಿದ್ದಾರೆ. ಅವರು ತಮ್ಮ ಜವಾಬ್ದಾರಿಗಳನ್ನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಏನಂದ್ರಿ? ಕಾಂಗ್ರೆಸ್ ಒಬ್ಬ ಸಮರ್ಥ ನಾಯಕ ಇದ್ದಾರೆ. ತಮಗೆ ಕೊಟ್ಟಿರುವಂತಹ ಜವಾಬ್ದಾರಿಗಳು, ಕಮಿಟ್ಮೆಂಟ್ ಇದ್ದಿದ್ರಿಂದಲೇ ಇವತ್ತು ಈ ಸಮೀಕ್ಷೆ ನಡೀತಾ ಇದೆ. ನೋಡಿದ್ರೆ ಅನಾವಶ್ಯಕವಾದಂತ ಅನಾವಶ್ಯಕವಾದಂತ ಪ್ರಶ್ನೆಗಳನ್ನ ನಮಗೆ ಯಾಕೆ ಕೇಳ್ತೀರಿ? ಈಗ ಈ ಸಮೀಕ್ಷೆ ಈಗ ಎಷ್ಟರವರೆಗೆ ಆದ್ರೆ ನಿಮ್ಗೆ ಇದು ಆಲ್ಮೋಸ್ಟ್ ಆಯ್ತು ಅಂತ ಅನಿಸ್ತದೆ? ಅಂದ್ರೆ ಅದಕ್ಕೆ ಏನಾದ್ರು ಮಾನದಂಡ ಇದೆಯಾ? ಈಗ ಪರ್ಸೆಂಟೇಜ್ 95% ಆದ್ರೆ ಆ ಸಮೀಕ್ಷೆ ಸೊ ಅದನ್ನ ಈಗಾಗಲೇ ಅದಕ್ಕೆ ಮುಖ್ಯಮಂತ್ರಿಗಳಷ್ಟೇ ಇಂಥ ಪ್ರಶ್ನೆಗಳಿಗೆ ಅವರು ಉತ್ತರ ಹೇಳಬೇಕಾಗುತ್ತೆ. ನೀವು ಕೇಳಿರುವಂತದ್ದನ್ನ ಅವ್ರ ಗಮನಿಸ ಉದ್ದೇಶ ಏನು ಅಂತ ಹೇಳಿದ್ರೆ, ಅದರ ಕ್ಯಾಬಿನೆಟ್ ಜೊತೆ ಚರ್ಚೆ ಮಾಡಿ ತಗೊಳ್ಳೋದು. Commission has to give their opinion. ಏನಂದ್ರಿ? ಸಭೆ ನಿರ್ಣಯ ಅಲ್ಲ, ಒಂದೇ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದ ಪ್ರಥಮ ಇದರಲ್ಲೂ ಕೂಡ ಸಮೀಕ್ಷೆ ಮಾಡಿತ್ತು. ಇದರ ವರದಿ ಜಾರಿ ಮಾಡದಾಗಿ ಇಲ್ಲ, ಅದು ಕ್ಯಾನ್ಸಲ್ ಆಯ್ತು. ಮೇಲ್ವರ್ಗದಿಂದ ತುಂಬಾ ಒತ್ತಡ ಬಂತು, ಆ ಸಮೀಕ್ಷೆಯನ್ನೇ ತಿರಸ್ಕಾರ ಮಾಡಿತ್ತು. ಈ ಸಭೆಯಲ್ಲಿ ನೀವು ಹಿಂದುಳಿದ ವರ್ಗದ ನಾಯಕರೇ ಸೇರಿದ್ದೀರಿ. ಇದರ ಔಟ್ಪುಟ್ ಬರುವಾಗಲೂ ಅಂತದ್ದು ಒತ್ತಡ Awareness ಗೆ ನಾವು ಸೇರಿದ್ದೀವಿ. ನೋಡಿ, ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಹೇಳಿದೆ ಪ್ರತಿ 10 ವರ್ಷಗಳಿಗೊಮ್ಮೆ ಸಮೀಕ್ಷೆಯನ್ನು ಮಾಡಬೇಕು ಅಂತ ಹೇಳಿ ಕಮಿಷನ್ಗೆ ಕೊಟ್ಟಿರುವಂತ ಅಧಿಕಾರ. ಆ ಸಮೀಕ್ಷೆ ಮಾಡಿದ್ದು 2015ರಲ್ಲಿ, ಈ ಸಮೀಕ್ಷೆ ನಡೀತಾ ಇರುವಂತದ್ದು 2025ರಲ್ಲಿ. ಅಂದ್ರೆ 10 ವರ್ಷಗಳ ಅಂತರ ಇದೆ. ಆ ಕಾರಣಕ್ಕಾಗಿ ಸಮೀಕ್ಷೆ ಪ್ರಾರಂಭ ಆಗಿದೆ ಅನ್ನೋದು. ಏನು ಡೇಟಾ ತಗೊಂಡಿದ್ದೀರಿ, ಒಂದು ಫ್ಯಾಮಿಲಿಯಿಂದ ಏನು ಡೇಟಾ ತಗೊಂಡಿದ್ದೀರಿ
ಅದನ್ನ ಆ ಫ್ಯಾಮಿಲಿ ಮುಂದಕ್ಕೆ ಚೆಕ್ ಮಾಡೋದು, ನಾನು ಕೊಟ್ಟ ಡೇಟಾ ಸರಿ ಉಂಟಾ, ನಾನು ಕೊಟ್ಟದನ್ನ ಸರಿಯಾಗಿ ಸಮೀಕ್ಷೆ ಮಾಡೋದು ತಗೊಂಡಿದ್ದಾರ ಅಂತ ಚೆಕ್ ಮಾಡೋದಕ್ಕೆ ಏನಾದ್ರು ಇಲ್ಲ, ಯಾಕಂತಂದ್ರೆ ಅದು ಏನಾಗುತ್ತೆ, ಯಾವುದೇ ಮಾಹಿತಿಗಳನ್ನು ಬಹಿರಂಗಪಡಿಸಲಿಕ್ಕೆ ಅವಕಾಶ ಇಲ್ಲ. ಮತ್ತೆ ಕೋರ್ಟ್ ಆದೇಶ ಇರೋದ್ರ ಜೊತೆಗೆ ಕಮಿಷನ್ ಕೂಡ ಅವ್ರಿಗೆ ಜವಾಬ್ದಾರಿ ಇದೆ. ಯಾವುದೇ ಮಾಹಿತಿಗಳನ್ನ ಆದ್ರೆ ರೆಕಾರ್ಡ್ ಆಗುತ್ತೆ. ಯಾಕಂದ್ರೆ ನಿಮ್ಮ ಆಧಾರ್ ಕಾರ್ಡ್ ಏನಿದೆ, ಆಧಾರ್ ನಂಬರ್ ಏನಿದೆ, ಅದು ನಮ್ಮ ಫೋನ್ ನಂಬರ್ ನಮ್ಮ ಹೆಸರಿಗೂ ಲಿಂಕ್ ಆಗಿರುತ್ತೆ. ಅದರಿಂದ ಪ್ರತಿಯೊಂದು ಮಾಹಿತಿ ಅಲ್ಲಿ ದಾಖಲಾಗುತ್ತೆ, ಅಫಿಷಿಯಲ್ ದಾಖಲಾಗುತ್ತೆ. ನಾನೇನು ಈ ಮಾಹಿತಿ ಕೊಟ್ಟೇ ಇಲ್ಲ ಅಂತೇಳಿ ಯಾವುದೇ ವ್ಯಕ್ತಿ ಹೇಳಕ್ ಬರೋದಿಲ್ಲ. ತಪ್ಪಾಗಿದ್ರೆ ಯಾವುದು ತಗೊಳ್ಳುವಾಗ ಹೊಂದ್ಕೊಳ್ಳೋರು ಅಥವಾ ನೋಡಿ, ನಾವು ಈ ಆಧಾರ್ ಕಾರ್ಡ್ ವ್ಯಕ್ತಿಗಳು ಏನ್ ಮಾಹಿತಿ ಕೊಡ್ತಾರೆ ಅದನ್ನೇ, ಅದಕ್ಕೆ ಯಾರು ಒತ್ತಾಯ ಮಾಡಿ ಅಡ್ರೆಸ್ ಹೀಗೆ ಬರ್ಸಿ ಅಂತ ಹೇಳಿ ಬರ್ಸ್ಕೊಂಡಿರೋ ತಪ್ಪು ಮಾಹಿತಿ ಕೊಟ್ಟಿದ್ರೆ ಅವ್ರು ತಪ್ಪಾಗಿರುತ್ತೆ ಅಷ್ಟೇ. ಕೊಟ್ಟವರು ತಪ್ಪು. ಸಭೆಯ ನಿರ್ಣಯ ಈಗ ಈ ಜಿಲ್ಲೆಗಳಲ್ಲೂ ಆಗಬೇಕು. ಹಿಂದುಳಿದ ವರ್ಗಗಳ ಒಕ್ಕೂಟದ ಆಶ್ರಯದಲ್ಲಿ ಹೀಗೆ ಏನು ಜಾಗೃತಿ, ಸಂಘಟನೆ ಮತ್ತು ವಿಷಯಾಧಾರಿತವಾಗಿ ಹೋರಾಟಗಳನ್ನು ಮಾಡ್ತಕ್ಕಂಥ ಒಂದು ಪ್ರಯತ್ನಗಳನ್ನು ಮಾಡ್ತಕ್ಕಂಥದ್ದು, ಈ ಒಂದು ಸಮೀಕ್ಷೆ ಯಶಸ್ವಿ ಆಗಬೇಕು ಅನ್ನೋ ಪ್ರಯತ್ನಕ್ಕೆ ನಾವು ಸಹಕಾರ ಮಾಡುವಂಥದ್ದು, ಪ್ರಯತ್ನವನ್ನು ತರುವಂಥ ಉದ್ದೇಶಗಳು ಮಾಡ್ತಾರೆ. ಅಲ್ಲಿ ಮಾಡಿದ್ವಿ ನಾವು, ಅಲ್ಲಿ ಮಾಡಿದ್ದೇವೆ, ಬೆಂಗಳೂರಿನಲ್ಲಿ ಮಾಡಿ ಈಗಾಗಲೇ ಕರೆ ಕೊಟ್ಟಿದ್ದೇವೆ. ಅದರ ಪ್ರಾರಂಭಿಕವಾಗಿ ಅಲ್ಲಿ ಮಾಡಿ ಯಾವುದು ಗೊಂದಲ ನಮ್ದಲ್ಲೇ ಅವೇರ್ನೆಸ್ ಅಷ್ಟೇ. ವಿ ಆರ್ ಗೋಯಿಂಗ್ ಫಾರ್ ಅವೇರ್ನೆಸ್. ಗೊಂದಲಗಳು ಎಲ್ಲೂ ಇಲ್ಲ. ನಾ ಹೇಳಿದ್ನಲ್ಲ, ಅಲ್ಲೊಬ್ರು ಇಲ್ಲೊಬ್ರು ರಾಜಕೀಯ ಕಾರಣಕ್ಕೋಸ್ಕರ ಗೊಂದಲಗಳನ್ನ ಸೃಷ್ಟಿ ಮಾಡಿದ್ದನ್ನ ಹೊರತುಪಡಿಸಿದ್ರೆ ಜನಸಾಮಾನ್ಯರಲ್ಲಿ ಯಾವುದೇ ಗೊಂದಲಗಳು ಇಲ್ಲಮ್ಮ. ಎಲ್ಲರೂ ಕೋಆಪರೇಟ್ ಮಾಡ್ತಾ ಇದ್ದಾರೆ, ಎಲ್ಲರೂ ಇನ್ವಾಲ್ವ್ ಆಗಿದ್ದಾರೆ. ಮೀಸಲಾತಿಗೂ ಇದೇ ಮಾನದಂಡ ಅನ್ವಯ ಆಗುತ್ತೆ. ಟಿಕೆಟ್ ಹಂಚಿಕೆ ಸಂದರ್ಭದಲ್ಲಿ ಮೀಸಲಾತಿಯ ಟಿಕೆಟ್ ನೋಡಿ, ಈಗ ಇನ್ನೂ ವರದಿನೇ ಬಂದಿಲ್ಲ. ಅಲ್ಲಲ್ಲ, ಈಗ ಇವರು ಏನ್ ರೆಕಮೆಂಡೇಶನ್ಸ್ ಮಾಡ್ತಾರೆ, ಅಲ್ಲಿನ ಪರಿಸ್ಥಿತಿಗಳಿಗೆ ಅವತ್ತಿನ ಸಂದರ್ಭದಲ್ಲಿ ರಾಜಕಾರಣ ಯಾವತ್ತೂ ಕೂಡ ಇಶ್ಯೂಸ್ ಮತ್ತು ಸರ್ಕಮ್ಸ್ಟೆನ್ಸಸ್ ಆಧಾರದ ಮೇಲೆ ಡಿಸಿಷನ್ಸ್ ಆಗುತ್ತೆ. ಇದೇ ಮಾನದಂಡ ಮುಂದೆ ಇದಾದಾಗ ಅಲ್ಲಿ ಕ್ಲಾಶಸ್ ಬಂದಾಗ ಅದನ್ನ ಯಾವ ರೀತಿ ಹ್ಯಾಂಡಲ್ ಮಾಡ್ತೀವಿ? ನಾ ಹೇಳಿದ್ನಲ್ಲ, ಈ ಮೊದಲು ವರದಿ ಬರಲಿ, ಅಂಕಿಅಂಶಗಳು ಅದೆಲ್ಲ ಕೂಡ ಬರಲಿ, ವರದಿ ಬರಲಿ, ಅದಕ್ಕೆ ಸರ್ಕಾರ ತೀರ್ಮಾನ ತೆಗೆದುಕೊಳ್ಳಿ. ಮೊದಲು ರಾಜಕಾರಣಕ್ಕಿಂತ ಹೆಚ್ಚಾಗಿ ಮೊದಲು ಜನರ ಸಾಮಾಜಿಕವಾದಂತ, ಶೈಕ್ಷಣಿಕವಾದಂತ ಸ್ಥಿತಿಗತಿಗಳು ಸುಧಾರಣೆ ಆಗ್ಬೇಕು ನಮ್ಮ ಉದ್ದೇಶ. ಯಾರ್ದು ವಿರೋಧ ಏನಿಲ್ಲ, ಯಾರು ವಿರೋಧ ಮಾಡ್ತಾ ಇಲ್ಲ. ಈಗ 10 years gap. ಈಗ ನಾವು ಪ್ರಸ್ತುತವಾದಂತಹ ವಿಚಾರಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ. ಮುಂದೆ ಏನು ಆಗಬೇಕಾಗಿದೆ ಆ ವಿಚಾರಗಳ ಬಗ್ಗೆ ನಾವು ಮಾತಾಡ್ತೀವಿ. ಅದ್ರ ಬಗ್ಗೆ ಹೆಚ್ಚಿನ ಗಮನವನ್ನು ನಾವು ಕೊಡಬೇಕಾಗಿದೆ. ಆಗಬಾರದು ಅನ್ನೋ ಕಾರಣಕ್ಕಾಗಿನೇ ಈ ಪ್ರಯತ್ನಗಳು ಮಾಡ್ತಾ ಇದ್ದೇವೆ. ಆಗಬಾರದು ಅನ್ನೋ ಕಾರಣಕ್ಕಾಗಿ ಪ್ರಯತ್ನಗಳನ್ನು ಮಾಡ್ತಾ ಇದ್ದೇವೆ, ಎಚ್ಚರಿಕೆಯನ್ನು ವಹಿಸ್ತಾ ಇದ್ದೇವೆ. ಬಿಡುಗಡೆ ಮಾಡಬೇಕು ಅಂತ ಅದಕ್ಕೆ ಏನಾದ್ರು ಇದಾಯ್ತು ಮಾತಾಡಿದ್ರು, ಅದೇನಾದ್ರು ಇದಾಯ್ತು? ಈಗ ನೆಕ್ಸ್ಟು ಬಜೆಟ್ ಒಳಗೆ ಅಟ್ಲೀಸ್ಟ್ ಒಂದು 10 years ಕೊಡಿ ಅಂತೇಳಿ ಕೇಳಿದ್ದೀನಿ. ಹೆಚ್ಚು ಇದೇನು ಬರಲ್ಲ, ಬಜೆಟಲ್ಲಿ ಅಬೌಟ್ 800 crores ಬರುತ್ತೆ. ಅದು ಯಾರಾದರೂ ಅನ್ನದಾನಕ್ಕೆ ಒಳಪಡಿಸ್ತೀವಿ ಅಂತ ಹೇಳಿದರೆ, ಯಾಕೆಂದರೆ ಏನಾಗ್ತಾಯಿದೆ, ಕೆಲವರೆಲ್ಲ ಈಗ ದ್ವಿಭಾಷಾ ಶಾಲೆಗಳಿಗೆ ಜಾಸ್ತಿ ಇಂಟ್ರೆಸ್ಟ್ ಕೊಡ್ತಾ ಇದ್ದಾರೆ. ವೇರ್ ದೇ ಕ್ಯಾನ್ ಲರ್ನ್ ಕನ್ನಡನೂ ಕಲಿಬೋದು, ಇಂಗ್ಲೀಷು ಕಲಿಬೋದು ಅನ್ನೋದಕ್ಕೆ ಆ ಕಡೆಗೆ ಒತ್ತು. ಈ KPS ಮಾಡಲೆಲ್ಲ ಅದೇ ಮಾಡಲ್ ಇರೋದ್ರಿಂದ ಈಗ ನಾವು ಕೂಡ ಅದನ್ನು ಮಾಡೋದ್ರಿಂದ. ಬಟ್ 95ಇಂದ 2005ವರೆಗೂ ಕೊಡಿ ಅಂಥೇಳಿ ನಾನು ಮನವಿಯನ್ನು ಮಾಡಿದ್ದೀನಿ. ವಿಧಾನಸೌಧದಲ್ಲೂ ಕೂಡ ಮೇಲ್ಮನೆಯಲ್ಲಿ ಈ ಪ್ರಶ್ನೆ ಬಂದಾಗ ನಾನು ಹೇಳಿದ್ದೀನಿ, ಆರ್ಥಿಕ ಇಲಾಖೆಯಲ್ಲಿ ಅವರು ಇದು ಕೊಟ್ಟಿದ್ದಾರೆ ಎಷ್ಟು ಖರ್ಚಾಗುತ್ತೆ ಅಂತ. ಮಾನ್ಯ ಮುಖ್ಯಮಂತ್ರಿಗಳಿಗೆ 3 ಸತಿ ನಾನು ಮಾತಾಡಿದೆ. ಸರಿ, ನೆಕ್ಸ್ಟ್ ಯಾಕೆಂದರೆ ಈಗ ಏನೇ ಮಾಡಿದ್ರು ನೆಕ್ಸ್ಟ್ ಇಯರ್ಗೆ ಅದು ಅನ್ವಯ ಆಗೋದು. ಯಾಕೆಂದರೆ ಟೀಚರ್ಸ್ ರಿಕ್ರೂಟ್ಮೆಂಟಿಗೆ ನಾನು ಕಾನ್ಸಂಟ್ರೇಟ್ ಜಾಸ್ತಿ ಮಾಡ್ತಾಯಿದ್ದೀನಿ. ಯಾಕೆಂದರೆ ಈ ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ಒಂದು ವರದಿ ಮೇಲೆ ನಾನು ತೊಗೊಳ್ಬೇಕಾಗಿತ್ತು. ಅದಕ್ಕೆ ಈಗ ನೆಕ್ಸ್ಟು TET ಎಲ್ಲ ಮಾಡಿ ಅದನ್ನು ಆದಷ್ಟು ಬೇಗ ತೊಗೊಳ್ತಕ್ಕಂಥ 5,000 ಚಿಲ್ಲರೆ ಅನುದಾನಿತ ಶಾಲೆ, ಒಂದು 13,000 ಚಿಲ್ಲರೆ ಸರ್ಕಾರಿ ಶಾಲೆಯಲ್ಲಿ ನನಗೆ ಅದು ಅರ್ಜೆಂಟ್ ಬೇಕಾಗಿದೆ. ಮತ್ತು ಕನ್ನಡ ಮಾಧ್ಯಮಕ್ಕೆ ಸಹಕಾರ ಮಾಡ್ತಕ್ಕಂಥದ್ದು ನಮ್ಮ ಸರ್ಕಾರದ ಆದ್ಯತೆ ಇರೋದ್ರಿಂದ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಆಸೆ ಇದೆ. ಅದು ನೆಕ್ಸ್ಟು ಅದನ್ನು ತಗೊಳ್ತೀವಿ. ಆದರೆ ಅನುದಾನಿತ ಶಾಲೆಗೆ ಏನು 2016ವರೆಗೂ ಗ್ರ್ಯಾಂಟ್ ಇನ್ ಏಡ್ವರೆಗೂ ಇತ್ತು, ಅದನ್ನು
ಇವತ್ತುವರೆಗೂ ನಾವು ತೊಗೊಂಡಿಲ್ಲ ಟೀಚರ್ಸ್ ರಿಕ್ರೂಟ್ಮೆಂಟ್. ಅವರಿಗೆ 20ರವರೆಗೂ ನಾವು ಆಗಲೇ ಮಾಡಿದ್ದೀವಿ. ನಾವು ಬಂದು 2.5 ವರ್ಷ ಆದ್ರೂ 5 ವರ್ಷದ್ದು ಓಪನ್ ಅಪ್ ಮಾಡಿದ್ದೀವಿ. ನೆಕ್ಸ್ಟ್ ಇಯರ್ಗೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳು 2005 ನಾನು ಕೇಳಿದ್ದೀನಿ. ಈವನ್ 5 ವರ್ಷ ಕೊಟ್ಟರೇನು ಒಂದೊಂದು ಹಂತಕ್ಕೆ ಸ್ವಲ್ಪ ಸಹಕಾರ ಆಗುತ್ತೆ. ಯಾಕೆಂದರೆ ಕೆಲವರೆಲ್ಲರೂ ಕನ್ನಡ ಮಾಧ್ಯಮವನ್ನು ಗ್ರಾಂಟಿ ನೀಟ್ ಸಿಗ್ಬೋದು ಅಂಥೇಳಿ ಕೆಲವ್ರು ಮಾಡಿದ್ದಾರೆ. ಬಟ್ ಇದು ಹಿಂದಿನ ಸರ್ಕಾರದವ್ರು ಮಾಡಿಬಿಡ್ಬೇಕಾಯ್ತು. ಅವಾಗ ಸ್ಟ್ರೀಮ್ಲೈನ್ ಆಗಿದ್ರೆ ಚೆನ್ನಾಗಿರೋದು. ಬಟ್ ಮಕ್ಕಳ ಸಂಖ್ಯೆ ಇದೆಲ್ಲ ಕ್ಯಾಪ್ ಎಲ್ಲ ಇರೋದ್ರಿಂದ ಅವ್ರಿಗೂ ಪಾಪ ಕೆಲವರಿಗೆಲ್ಲ ಕಷ್ಟ ಆಗ್ತಾಯಿದೆ. ಅದನ್ನು ಸ್ವಲ್ಪ ಕಮ್ಮಿ ಮಾಡಿ ಅಂತಾರೆ. ಇದನ್ನೆಲ್ಲದೂ ನೋಡಿಕೊಂಡು ಎಷ್ಟು ಮಟ್ಟಿಗೆ ನಮಗೆ ಹೊರೆ ಪ್ರಶ್ನೆ ಇಲ್ಲ. ಕನ್ನಡದ ಶಾಲೆ ಬಗ್ಗೆ ನಾನು ಹೊರೆ ನೋಡೋದೇ ಇಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಕ್ಲಿಯರಾಗಿ ಹೇಳಿದ್ದಾರೆ. ನಾವು ಈಗ ಸಬ್ಮಿಟ್ ಮಾಡಿದ್ದೀವಿ. ಅವ್ರು ನೋಡೋಣ, ಮಾನ್ಯ ಮುಖ್ಯಮಂತ್ರಿಗಳು ಏನಾದರೂ ಒಂದು ಸಹಕಾರ ಎಸ್ಪೆಷಲಿ ಫಾರ್ ಗ್ರಾಂಟಿ ನೀಡ್ನ ವಿಸ್ತರಣೆ ಮಾಡೋದಕ್ಕೆ ಮಾಡ್ತಾರೆ ಅಂತೇಳಿ ವಿಶ್ವಾಸ ಇದೆ. ನೆಕ್ಸ್ಟ್ ಇಯರಿಗೆ ಅದು ನೆಕ್ಸ್ಟ್ ಬಜೆಟಿಗೆ ಬರಬೇಕು. ಯಾಕೆಂದರೆ ವಿ ಆರ್ ಆಲ್ರೆಡಿ ಹಾಫ್ ವೇ ಥ್ರೂ ದ ಇದು. ಹೌದು, ಯಾರು ಮಾತಾಡಿದ್ದಾರೆ? ಒಂದು ನಿಮಿಷ ಅಲ್ಲ, ಒಂದು ನಿಮಿಷ ಯಾರು ಮಾತಾಡಿದ್ದಾರೆ ಅವ್ರಿಗೆ ಈ ಪ್ರಶ್ನೆ ಹಾಕಿ. ನನಗಂತೂ ಹೇಳಿದ್ದಾರೆ ಬಾಯಿ ಮುಚ್ಕೊಂಡು ಕೂತ್ಕೊ ಅಂತ. ಬಾಯಿ ಮುಚ್ಕೊಂಡು ಕೂತ್ಕೊಂಡಿದ್ದೀನಿ. ನಾನು ಹೇಳ್ತಾ ಇರೋದು ನನಗೆ ಬಾಯಿ ಮುಚ್ಕೊಂಡು ಕೂತ್ಕೊ, ನನಗೆ ಬಾಯಿ ಮುಚ್ಕೊಂಡು, ನಾನು ಯಾರಿಗೂ ಸ್ಪೋಕ್ಸ್ ಪರ್ಸನ್ ಅಲ್ಲ. ನಾನು ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲರೂ ಕೂಡ ಬಾಯಿ ಮುಚ್ಕೊಂಡು ಕೂತ್ಕೊಳ್ಳಿ, ಇದು ಹೈಕಮಾಂಡ್ ಡಿಸಿಷನು ಅಂತ. ಸೊ ನಾನಂತೂ ಅದನ್ನು ಒಬೆ ಮಾಡ್ತಕ್ಕಂಥ ಅಸಿಸ್ಟೆಂಟ್ ಸಿಪಾಯಿ ಬಾಯಿ ಮುಚ್ಕೊಂಡು ಕೂತ್ಕೊಂಡಿದ್ದೀನಿ. ನೀವು ಇನ್ನೂ 100 ಸತಿ ಕೇಳಿದ್ರೇನು 100 ಸತಿನೂ ಬಾಯಿ ಮುಚ್ಕೊಂಡೇ ಇರ್ತೀನಿ. ನಾನು ಹೇಳಿದ್ದು ಅಲ್ಲ, ನಾನು ಹೇಳ್ತಾ ಇರೋದು ನಾನು ಬಾಯಿ ಮುಚ್ಕೊಂಡಿರ್ತೀನಿ ಈ ವಿಚಾರದಲ್ಲಿ. ಬಿಕಾಸ್ ಐ ಡೋಂಟ್ ಹ್ಯಾವ್ ರೈಟ್ಸ್. ನನಗೇನು ರೈಟ್ಸ್ ಕೊಟ್ಟಿದ್ದಾರೆ ಅದು ಮಾತ್ರ ನಾನು ಎಕ್ಸಿಕ್ಯೂಟ್ ಮಾಡೋದು. ಅಲ್ಲ, ನಾನು ಬಾಯಿ ಮುಚ್ಕೊಂಡ್ಮೇಲೆ ಇನ್ನೇನಿದೆ ಹೇಳಿ ಪಾಪ. ನಾನು ಭಾಳ ಇಲ್ಲ ಏನಾಗ್ತದೆ, ಲೆಟ್ ಮೀ ಇಲ್ಲ ಟೀಚರ್ ಅದು ಕ್ಲಿಯರ್ ಆಯಿತು ನಿನ್ನೆ. ಈವನ್ ಅಸೋಸಿಯೇಷನ್ ಅವರು ಹೇಳಿದ್ದಾರೆ, ನಾವು ಕಷ್ಟಪಟ್ಬಿಟ್ಟು ಮೋರ್ ದೆನ್ 81% ಸಕ್ಸಸ್ ರೇಟ್ ಕಂಡಿದ್ದೀವಿ, ನಮ್ಮ ಟೀಚರ್ಸಿಂದನೇ ಆಗಿರೋದು. ಸೊ ನಾವು ಹಾಲಿಡೇನೂ ಕೂಡ ನಾವು ಮಾಡಲಿಲ್ಲ. ನಾವು ದುಡ್ಡು ಅಂಥೇಳಿ ಅಲ್ಲ, ನಾವು ಸರ್ಕಾರದ್ದು ಆಮೇಲೆ ಸಮೀಕ್ಷೆ ಬೇಕು ನಮಗೆ. ವಿ ಆರ್ ಆಲ್ಸೋ ಇಂಟ್ರೆಸ್ಟೆಡ್. ಸ್ವಲ್ಪ ಕಷ್ಟಪಟ್ಟು ಕೆಲಸ ಮಾಡಿದ್ದಕ್ಕಾದರೂ ನಮಗೆ ಸ್ವಲ್ಪ ಹಾಲಿಡೇ ಕೊಡಿ ಅಂಥೇಳಿ 1 ವರ್ಷ ಬಂತು ನಮಗೆ. ಇನ್ನು ಯಾವಾಗಾರು ವರ್ಕಿಂಗ್ ಡೇಸಲ್ಲಿ ಕೊಡಿ ಅಂದರು. ಅದಕ್ಕೆ ಅದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳು ನಂಬರ್ ಆಫ್ ಡೇಸ್ದು ಮತ್ತು ಏನಾದರೂ ನಿಮಗೆ ಕಲಿಕೆಗೆ ತೊಂದರೆ ಆಗುತ್ತಾ ಅಂಥೇಳಿ ಕೇಳಿದರು ನನಗೆ. ನಿನ್ನೆ ಎಲ್ಲ ವರದಿ ಮಾಡಿ ನಿನ್ನೆ VC, ನಾನು ಶಿವಮೊಗ್ಗದಲ್ಲಿದ್ದೆ. ಸೊ ಅವರೇ ನಾನೇ ಕೂತ್ಕೊಳ್ತೀನಪ್ಪ VCಗೆ, ನೀನು ಬಂದು ನನಗೆಲ್ಲ ಲೆಕ್ಕ ಕೊಡು ಅಂಥೇಳಿ ಎಲ್ಲ ನೋಡಿದಾಗ ನಮ್ಮ ಆಫೀಸರ್ಸು ಎಲ್ಲ ಕೊಡ್ತಾಗ ನಾವು ಹೇಳಿದ್ವಿ ಈ ಥರ ಇದೆ. ಬಟ್ ಟೀಚರ್ಸಿಂದನೇ ನನಗೆ ಸಹಾಯ ಆಯಿತು. ಏನಂತ ಹೇಳಿದರೆ, ವಿ ಆರ್ ರೆಡಿ ಟು ಟೇಕ್ ದ ಲೀವ್ ಬಿಕಾಸ್ ಕಷ್ಟಪಟ್ಟಿದ್ದೀವಿ, ದಯವಿಟ್ಟು ನಮಗೆ ಲೀವ್ ಕೊಡಿ ಅಂತ ಕೇಳಿದರು. ಸೊ ಅವರಿಂದನೇ ಬಂದಿರೋದನ್ನು ಈಸಿ ಆಯಿತು ಅಷ್ಟೇ. ನಾನು ಡಿಸಿಷನ್ ಏನಿತ್ತು, ಅರ್ಧ ದಿವಸ ಟೀಚಿಂಗು, ಅರ್ಧ ದಿವಸ ಸಮೀಕ್ಷೆ ಅಂತ. ಬಟ್ ಅದು ನಮಗೆ ಇಲ್ಲೂ ಇಲ್ಲ ಅಲ್ಲ, ಅವರಿಗೆ ಪಾಪ ಕಷ್ಟಪಟ್ಟಿದ್ದಕ್ಕೆ ನಮಗೆ ಏನು ಕೊಟ್ಟಂಗೆ ಆಗುತ್ತೆ ನೀವು ಅಂತ ಬಂದಾಗ ಸರಿ ಆಯಿತು ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳು ವ್ಯಾಪ್ತಿಗೆ ಬಿಟ್ವಿ. ಮಾನ್ಯ ಮುಖ್ಯಮಂತ್ರಿಗಳು ಹಿ ಹ್ಯಾಸ್ ಟೇಕನ್ ಎ ಗುಡ್ ಡಿಸಿಷನ್ನು. ಅವರು ಪಾಪ ಮಾನವೀಯತೆಯಿಂದ ಪಾಪ ಇವರೆಲ್ಲ ಹಾಲಿಡೇಸಲ್ಲಿ ಸ್ಯಾಕ್ರಿಫೈಸ್ ಹಬ್ಬ ಮಾಡಲಿಲ್ಲ ಇವರೆಲ್ಲ. ಅವರಿಗೆಲ್ಲರಿಗೂ ಕೂಡ ಸಹಕಾರ ಆಗಬೇಕಂತ ಹೇಳಿ. ಇನ್ನೇನಾದ್ರು ಉಳಿದಿದ್ರೆ ಆಫ್ಟರ್ 18th ನನ್ನ ಅನಿಸಿಕೆ ಆನ್ಲೈನಲ್ಲಿ ಮಾಡ್ತಾರೆ. ಈ ಗ್ರಾಮ ಪಂಚಾಯತ್ ತುಂಬ ನಂಬರ್ಸ್ ಕಮ್ಮಿ ಇರ್ತದೆ. ಅದು ಈ ಕಡೆ ಭಾಗದಲ್ಲಿ ಯಾಕೆ ರೀಸನ್ನು ಅಂತ ನಾನು ಹೇಳಲ್ಲ, ನಿಮಗೆ ಗೊತ್ತಿದ್ರೂ ನಾನು ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ. ಬಟ್ ನಾನು ಕೈ ಮುಗಿದು ಮನವಿ ಮಾಡೋದು, ಇದು ಒಂದು ಜಾತಿಯಲ್ಲಿ ಬಡವರು ಇರ್ಬೋದು, ಸಾಹುಕಾರರು ಇರ್ಬೋದು. ಈ ಜಾತಿಯಲ್ಲೇ ಸಾಹುಕಾರರು ಈ ಕಡೆ ಅದನ್ನು ಲೆಕ್ಕ ಮಾಡೋದಲ್ಲ. ಯಾರಿಗೆ ಕಾನ್ಸ್ಟಿಟ್ಯೂಷನಲ್ಲಿ ಸಮಾನತೆಯನ್ನು ಕೊಡಬೇಕು ಅದನ್ನು ಎತ್ತಿ ಹಿಡಿತಕ್ಕಂಥ ಜವಾಬ್ದಾರಿಯನ್ನು ಮಾನ್ಯ ಸಿದ್ದರಾಮಯ್ಯ ಅವರು ಹೃದಯದಿಂದ ಬರ್ತದೆ. ಅವರು ತಲೆ ಅಲ್ಲ, ಅವರು ಹೃದಯ ತಲೆ ಎರಡೂ ಉಪಯೋಗಿಸ್ಕೊಂಡು ಮಾಡ್ತಕ್ಕಂಥ ವ್ಯವಸ್ಥೆಗೆ ನಾವು ಅನುಕೂಲ ತಗೋಬೇಕು, ನಾವು ಮಾಡಬೇಕು. ಅದನ್ನು ಮಾಡಿದಾಗ ಮಾತ್ರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಫೋಟೋ ಹಾಕ್ಕೊಂಡು ನಾವು ಓಡಾಡ್ತೀವಲ್ಲ, ಅದಕ್ಕೆ ಗೌರವ ಬರ್ತದೆ. ವಿಶ್ಲೇಷಣೆ ಏನು ಬೇಕಾದ್ರೂ ಮಾಡ್ಬೋದು, ನಿಮಗೆ ಬಿಡ್ತೀವಿ. ಆದರೆ ಕಾನ್ಸ್ಟಿಟ್ಯೂಷನಲ್ಲಿ ಓತು ತಗೊಂಡವರು ನೀವು ಮಾಡಬೇಡಿ ಅಂತ ಹೇಳ್ತಾರಲ್ಲ, ನಾನು ಹೇಳೋದು ಸುಪ್ರೀಂ ಕೋರ್ಟು ಸುಮೋಟೋ ಅವ್ರ ಮೇಲೆ ಕೇಸ್ ಹಾಕಬೇಕು. ನಾನು ಓದ್ ತೊಗೊಂಡಿದ್ದೀನಿ, ಈಗ ನಾನು ಮಾಡಬೇಡಿ ಅಂತ ಹೇಳಕ್ಕೆ ಬರಲ್ಲ. ನೀವು ಪ್ರಶ್ನೆ 100 ಕೇಳಿದ್ರೇನು, ನನಗೆ ಎಷ್ಟೇ ಕಷ್ಟ ಆದ್ರೂ ಐ ಕಾಂಟ್ ಟೆಲ್ ಯು. ನಾನು BJPನ ಹೇಟ್ ಮಾಡ್ಬೋದು, ನಾಳೆ ನಾವು ಇನ್ನೊಂದು ಪಕ್ಷನ ಹೇಟ್ ಮಾಡ್ಬೋದು ಅವ್ರು ಮಾಡ್ಬೇಕಾದ್ರೆ. ಬಟ್ ಐ ಕಾಂಟ್ ಟೆಲ್ ದಟ್ ಇಸ್ ನಾಟ್ ಮೈ ರೈಟ್. ಒಂದು ವೇಳೆ ಬೆಂಗಳೂರಲ್ಲಿ ನೀವು 18ರ ಒಳಗಡೆ ಅಚೀವ್ ಮಾಡ್ಲಿಕ್ಕೆ ಆಗಿಲ್ಲ ಅಂತ ಹೇಳಿ ಇಲ್ಲ ಅದೆಲ್ಲ 36 ಲಕ್ಷ, ಈ ಖಾಲಿ ಆಗಿರೋದು 4 ಲಕ್ಷ. ಸಿ ಅಲ್ಲಿ ಏನಂದ್ರೆ ನಾನು ಹೇಳಿದ್ನಲ್ಲ, ಕೆಲವು ಈಗ 15,000 ಜನರು ಮಂಗಳೂರಲ್ಲೇ ಇಲ್ಲ, ಅವರು ದೇ ಆರ್ ಸಮ್ವೇರ್ ಎಲ್ಸ್. ಅದಕ್ಕೆ ಅಲ್ಲ, ಸೇಮ್ ಪ್ರಾಬ್ಲಮ್ ಇಲ್ಲಿ ಬೆಂಗಳೂರಲ್ಲೂ ಇದೆ.
ದೇ ಆರ್ ನಾಟ್ ಫ್ರಮ್ ದೇರ್, ಇವೆಲ್ಲ ಬರ್ತವೆ. ಈಗ ನಮಗೆ ಕರೆಕ್ಟಾಗಿ ಗೊತ್ತಾಗ್ತದೆ. ಐ ಥಿಂಕ್ ಇಟ್ ಈಸ್ ಗುಡ್ ಇನಫ್. ಅವರೆಲ್ಲ ಸರಿ ಮಾಡ್ಕೊಂಡಿದ್ದಾರೆ ಇವಾಗೆಲ್ಲ. ಆಮೇಲೆ ಇನಿಷಿಯಲಿ ವಿ ಲಾಸ್ಟ್ ಟೈಮ್ ಬಿಕಾಸ್ ಆಫ್ ಟೆಕ್ನಿಕಲ್ ಇಶ್ಯೂಸ್, ನಾಟ್ ನಮ್ಮ ಟೀಚರ್ಸು ಅವರೆಲ್ಲ ಏನಲ್ಲ. ಆಮೇಲೆ ಐ ಥಿಂಕ್ ಬೇರೆ ನಮ್ಮ ಇದು ಆಫೀಸರ್ಸ್ ಇರ್ತಾರಲ್ಲ, ಆ ಏಜೆನ್ಸಿ ಮೇಲೆ ನಾವು ಮಾಡಿರ್ತೀವಿ.